ಎಸ್ ಹರೇ ಕೃಷ್ಣ. ಕೃಷ್ಣ ಓಕೆ. ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 29ನೇ ಅಧ್ಯಾಯ ಶ್ಲೋಕ 35. ಭಕ್ತಿ ಯೋಗಶ್ಚ ಯೋಗಶ್ಚ ಮಯಾ ಮಾನವಯುದೀರಿತ ಯಯೋ ಏಕತರೇನ ಏವ ಪುರುಷ ಪುರುಷಂ ವ್ರಜೇತ್. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾನಂದ ಭಕ್ತಿವೇದ ಸ್ವಾಮಿ ಶಿಲಪ್ರಭುಪಾದ ಜೈ. ನನ್ನ ಪ್ರಿಯ ಮಾತೆ ಮನುವಿನ ಪುತ್ರಿಯೇ, ಈ ರೀತಿಯಲ್ಲಿ ಭಕ್ತಿ ಸೇವೆ ವಿಜ್ಞಾನ ಮತ್ತು ಧ್ಯಾನ ಯೋಗವನ್ನು ಅನ್ವಯಿಸುವ ಭಕ್ತನು ಕೇವಲ ಆ ಭಕ್ತಿ ಸೇವೆಯಿಂದಲೇ ಪರಮಪ್ರಭುವಿನ ಧಾಮವನ್ನು ಹೊಂದಬಲ್ಲನು. ಎಸ್ ಕೃಷ್ಣ ಚೈತನ್ಯ ಶಿಲಪ್ರಭುಪಾದ ಕಿ ಜೈ. ಎಸ್ ಓಕೆ. ಇಲ್ಲಿ ಹೇಳುವಂಥದ್ದು ಎಂತ ಅಂದರೆ, ಕಪಿಲಮುನಿ ದೇವತೆಗೆ ಹೇಳುವಂಥದ್ದು ಭಕ್ತಿ ಸೇವೆ ಮತ್ತೆ ಈ ಅಷ್ಟಾಂಗ ಯೋಗ, ಅದರ ಅಲ್ಟಿಮೇಟ್ ಗುರಿ ಅಂತಂದ್ರೆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡುವಂಥದ್ದು, ಭಗವಂತನ ಧಾಮಕ್ಕೆ ಹೋಗುವಂಥದ್ದು. ಹಾಗಾಗಿ ಈಗ ಅಷ್ಟಾಂಗ ಯೋಗ ಅದು ಕೂಡ ಒಂದು ಲೆಕ್ಕದಲ್ಲಿ ಭಕ್ತಿ ಯೋಗ. ಯಾವಾಗ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಅಷ್ಟಾಂಗ ಯೋಗದಲ್ಲಿ ಸಮಾಧಿ ಆಗುವಂಥದ್ದು ಭಗವಂತನ ರೂಪದಲ್ಲಿ. ಭಗವಂತನಿಗೆ ರೂಪ ಉಂಟು. ಪ್ರಭುಪಾದ ಹೇಳುವಂಥದ್ದು ಧ್ಯಾನದಿಂದ ಭಕ್ತಿ ಸೇವೆಗೆ ಬರಬೇಕಂತೆ, ಡಿವೋಷನಲ್ ಸರ್ವಿಸ್ಗೆ, ಭಕ್ತಿ ಸೇವೆಗೆ. ಧ್ಯಾನ ಮಾಡುವಾಗ ಕಾಲಿನಿಂದ ಈ ಥೈಸ್ ಜಂಗದಿಂದ ಈ ನೇವಲ್, ಅಲ್ಲಿಂದ ಚೆಸ್ಟ್, ಅಲ್ಲಿಂದ ಈ ಆರ್ಮ್ಸ್ ಭುಜಾಯೆ, ಕಂಠ ಮತ್ತೆ ಮುಖ, ಈ ರೀತಿ ಬರುವಂಥದ್ದು ಸ್ಟೆಪ್ ಬೈ ಸ್ಟೆಪ್. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ನಿರಾಕಾರವಾದಿಗಳ ಮೆಡಿಟೇಷನ್ ಆಕ್ಚುಲಿ ಅದು ಇಟ್ ಈಸ್ ನಾಟ್ ಅಪ್ರೂವ್ಡ್. ಯಾಕೆಂದ್ರೆ ನಿರಾಕಾರವಾದಿಗಳು ಮೆಡಿಟೇಷನ್ ಮಾಡುವಂಥದ್ದು ಯಾವುದಕ್ಕೆ? ಎಸ್, ಯಾರು ಹೇಳ್ತೀರಿ? ಯಾಕೆ ಇಲ್ಲಿ ಅಪ್ರೂವ್ ಆಗುವುದಿಲ್ಲ? ನಿರಾಕಾರವಾದಿಗಳ ಧ್ಯಾನ ಯಾವುದರಲ್ಲಿ ಧ್ಯಾನ? ಎಸ್ ಹರೇ ಕೃಷ್ಣ. ಶೂನ್ಯ. ಓಕೆ, ಶೂನ್ಯ. ಮತ್ತೆ ಬೇರೆ ಬೆಳಕಲ್ಲಿ ಒಂದಾಗ್ಲಿಕ್ಕೆ ಬಾಡಿ ಬಿಲ್ಡ್ ಮಾಡ್ಲಿಕ್ಕೆ ಒಂದಾಗಬೇಕೆಂದು ದೇವರಲ್ಲಿ ಒಂದಾಗುವಂಥದ್ದು. ಮತ್ತೆ ಬೇರೆ ಬ್ರಹ್ಮನ ಕಿರಣ, ಎಲ್ಲ ಪರಮಾತ್ಮನ ಮೇಲೇನು ಮಾಡ್ತಾರೆ ಪ್ರಭು. ಸೂರ್ಯ ಕಿರಣಗಳಲ್ಲಿ ಎಲ್ಲ ಪ್ರಭುಜಿ ಅವನು ಬರೀ ಆರೋಗ್ಯ ಮತ್ತೆ ಉಸಿರಾಟ ಅದರ ಮೇಲೆ ಇದಿಟ್ಕೊಂಡು ದೇಹನ ಇದ್ ಮಾಡ್ಲಿಕ್ಕೆ ಮಾಡ್ತಾರೆ. ಎಸ್, ಓಕೆ, ಧನ್ಯವಾದಗಳು. ಓಕೆ, ಹಾಗಾಗಿ ಈ ನಿರಾಕಾರವಾದಿಗಳ ಧ್ಯಾನ ಕಪಿಲ ಮುನಿ ರೆಕಮೆಂಡ್ ಮಾಡಲಿಲ್ಲ. ಧ್ಯಾನ ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಕೃಷ್ಣನಲ್ಲಿ ಸಮಾಧಿ ಆಗ್ಲಿಕ್ಕೆ ಫೈನಲ್ ಅಂದ್ರೆ ಭಕ್ತಿ ಸೇವೆಯನ್ನು ತಗೊಳ್ಬೇಕು. ಹಾಗಾಗಿ ಧ್ಯಾನ ಮಾಡುವಂಥದ್ದು ಭಗವಂತನಿಗೆ ರೂಪ ಉಂಟು. ಭಗವಂತನದು ದಿವ್ಯವಾದ ರೂಪ, ಟ್ರಾನ್ಸೆಂಡೆಂಟಲ್ ರೂಪ. ಹಾಗೆ ಇದನ್ನು ಪ್ರಭುಪಾದ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಟಿಮೇಟ್ ಗುರಿ ಅಂತ ಧ್ಯಾನದ, ಯಾರದು ಧ್ಯಾನ ಮಾಡುವುದು ಕೇಳಿ, ಅಲ್ಟಿಮೇಟ್ ಗುರಿ ಅಂತ ಅದು ಭಗವಂತನಲ್ಲಿ ಕೇಂದ್ರೀಕೃತ ಆಗದಿದ್ರೆ ಶ್ರಮ ಏವೈ ಕೇವಲ. ಹಾಗೆ
ಇಲ್ಲಿ ಪ್ರಭುಪಾದ್ ಹೇಳುವಂಥದ್ದು, ಎಸ್, ಓಕೆ. ನಾನು ಈಗ ನಿಮ್ಮ ಪ್ರಶ್ನೆ ಕೇಳ್ತೇನೆ. ನಿನ್ನೆ ನಾನೊಂದು ವಿಡಿಯೋ ಕಳಿಸಿದ್ದೇನೆ ವಾಟ್ಸಪ್ಪಲ್ಲಿ, ಗ್ರೂಪಲ್ಲಿ. ಆ ವಿಡಿಯೋಯಿಂದ ನಿಮ್ಗೆ ಎಂತ ಆಯ್ತು? ಯಾರೆಲ್ಲ ನೋಡಿದ್ದೀರಿ? ಎಲ್ಲರೂ ನೋಡಿದ್ದೀರಾ ವಿಡಿಯೋ? ಪ್ರಭುಪಾದ್ ಇದು ಪ್ರಭುಪಾದ್ ಎಂತ ಹೇಳ್ತಾ ಇದ್ದಾರೆ ಅದರಲ್ಲಿ? ಎಸ್, ಎಂತ ಆಯ್ತು? ಹರೇ ಕೃಷ್ಣ. ಅನ್ಮ್ಯೂಟ್ ಆಗ್ಲಿಲ್ವಾ? ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ? ಕೇಳಿಸ್ತದೆ ಬ್ರೋ. ಹಾ, ಓಕೆ. ನಿನ್ನೆ ನಾನು ವಿಡಿಯೋ ಕಳಿಸಿದ್ದೇನೆ. ವಿಡಿಯೋದಿಂದ ಎಂತ ತಿಳಿಯಿತು? ಯಾರು ಹೇಳ್ತೀರಿ? ಎಸ್, ಯಾರು ವಿಡಿಯೋ ನೋಡಿದ್ದಾರೆ? ಪ್ರಭುಪಾದ್ ವಿಡಿಯೋ ನಿನ್ನೆ ಕಳಿಸಿದೆ. ಅದು ಇದೆ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟದ್ದು, ಅದೇ ಕಳಿಸಿದ್ದು. ಎಸ್, ಯಾರು ನೋಡಿದ್ದಾರೆ? ಯಾರು ನೋಡಿಲ್ವಾ ವಿಡಿಯೋ? 5 ನಿಮಿಷದ ವಿಡಿಯೋ. ಯಾರು ನೋಡಿಲ್ವಾ? ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ? ಹರೇ ಕೃಷ್ಣ. ಹಾ, ಹರೇ ಕೃಷ್ಣ ಪ್ರಭುಜಿ. ಅದೇ ಹಾ. ಸ್ವತಂತ್ರವಾಗಿ ಹ್ಮ್. ಎಂಜಾಯ್ ಅಲ್ಲ ಅಂತೇಳಿ. ಹಾ, ಅಂದ್ರೆ ಇಲ್ಲಿ ಭಾವಾರ್ಥದಲ್ಲಿ ತಿಳಿಸಿದಾಗೆ ಈ ದೇಹದ ವಿವಿಧ ಅವಯವಗಳು ಜೀವನವನ್ನು ಅನುಭವಿಸಲಾರವು. ಹ್ಮ್. ಪೂರ್ಣ ದೇಹದೊಂದಿಗೆ ಅವು ಸಹಕರಿಸಬೇಕು ಮತ್ತು ಹೊಟ್ಟೆಗೆ ಆಹಾರ ಒದಗಿಸಬೇಕು. ಹಾಗೆ ಮಾಡುವುದರಿಂದ ಶರೀರದೊಂದಿಗೆ ದೇಹದ ಎಲ್ಲಾ ಬೇರೆ ಬೇರೆ ಭಾಗಗಳು ಸಹಕರಿಸಿ ಸಮಾನವಾಗಿ ಭೋಗಿಸ್ತದೆ. ಅದು ಅಚಿಂತ್ಯ ಭೇದಾಭಿಭೇದ. ಅಲ್ಲ, ಓಕೆ. ಈ ಅಲ್ಲ, ನಿನ್ನೆ ಪ್ರಕಾರದಲ್ಲಿ ಆ ವಿಡಿಯೋದ ಕನ್ಕ್ಲೂಷನ್ ಎಂತ? ನಿನ್ನೆ ವಿಡಿಯೋದು ಕನ್ಕ್ಲೂಷನ್ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿ. ಎಸ್, ಯಾರು ಹೇಳ್ತೀರಿ? ಅದೇ ಅದೇ ಎಂತ ಅದು? ಎಸ್, ಭಗವಂತ ಎಂಜಾಯರ್ ಅಂತ ಹೇಳಿ. ಎಸ್, ಓಕೆ, ವೆರಿ ಗುಡ್. ಎಸ್, ಭಗವಂತ. ಎಸ್, ಬೇರೆಯವರು ಯಾರು ನೋಡ್ಲಿಲ್ವಾ ವಿಡಿಯೋ? ಯಾವ ಗ್ರೂಪ್ ಅಲ್ಲಿ ಇದೆ ಪ್ರಭು? ಮೆಟೀರಿಯಲ್ ಹೊರಗ್ ಬರ್ಬೇಕು ಅಂತ ಗುರುಜಿ. ಎಸ್, ನೋಡಿ, ಅವರು ಯಾರು ಗ್ರೂಪಲ್ಲಿ ಯಾರು ಇಲ್ಲ, ಸಚಿನ್ ಜೈಸ್ ಅವರನ್ನು ಆ್ಯಡ್ ಮಾಡಿ, ಅವರಿಗೆ ಲಿಂಕ್ ಕಳಿಸಿ ಆ್ಯಡ್ ಆಗಿ ಗ್ರೂಪಿಗೆ. ಗ್ರೂಪಲ್ಲಿ ಇಲ್ಲದವರು. ಎಸ್, ಪ್ರಭು ನನಗೆ ಸಿಕ್ಕಿಲ್ಲ ಪ್ರಭು ವಿಡಿಯೋ. ನೀವು ಗ್ರೂಪಲ್ಲಿ ಇಲ್ಲ ಏನ? ಗ್ರೂಪಿಗೆ ನೋಡಿ, ಅವ್ರು ಲಿಂಕ್ ಕಳಿಸ್ತಾರೆ, ಗ್ರೂಪಿಗೆ ಆ್ಯಡ್ ಆಗಿ. ಓಕೆ, ಗ್ರೂಪಲ್ಲಿ ಸೇರಿ. ಎಸ್, ಯಾರಿಲ್ಲ ಲಿಂಕ್ ಅವ್ರು ಕಳಿಸ್ತಾರೆ. ಈಗ ಸಂಗೀತಮಯ ಗ್ರೂಪಲ್ಲಿ ಹಾಕ್ತಾರೆ. ಓಕೆ, ಓಕೆ. ಎಸ್, ಹೇಳಿಯಾ? ಮೆಟೀರಿಯಲ್ ವರ್ಲ್ಡ್ ಇಂದ ಹೊರಗಡೆ ಬರ್ಬೇಕು, ಭಕ್ತಿ ಸೇವೆಯಲ್ಲಿ ಮುಂದುವರಿಸಿ. ಓಕೆ. ಎಸ್, ಬೇರೆ ಅವರು? ಎಲ್ಲರೂ ಐಹಿಕ ಭೋಗಕ್ಕಾಗಿಯೇ ಪ್ರಯತ್ನ ಪಡ್ತಾ ಇದ್ದಾರೆ. ಕೃಷ್ಣನನ್ನ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಪ್ರಭುಜಿ. ಓಕೆ, ಈಗ ಹೋಗಕ್ಕೆ ಕನೆಕ್ಟ್ ಪಡ್ತಾ ಇದ್ದಾರೆ. ಓಕೆ, ಬೇರೆ ಬೇರೆ? ಎಸ್, ಹರೇ ಕೃಷ್ಣ. ಎಸ್, ತುಂಬಾ ಉಂಟು ನಿನ್ನ ಇದರಲ್ಲಿ. ಎಸ್, ಭಕ್ತಾರಾಮ್ ಯಜ್ಞ ತಪಸ್. ಹಾ, ಹರೇ ಕೃಷ್ಣ. ಎಂತ ಯಾರು ಸೈಲೆಂಟ್ ಆಗಿದ್ದೀರಿ? ವಿಷಯ ಎಂತ? ಯಾರು ಮಾತಾಡ್ತಾ ಇಲ್ಲ ಇವತ್ತೆಂತ? ಮೌನ ವ್ರತವ? ಹಾ, ಹರೇ ಕೃಷ್ಣ ಪ್ರಭುಜಿ. ಭಕ್ತಾರಾಮ್ ಯಜ್ಞ ತಪಸಂ ಸರ್ವಲೋಕ ಮಹೇಶ್ವರಂ. ಭಕ್ತಾರ ಭಗವಂತ ಒಬ್ಬನೇ. ಹಿ ಇಸ್ ದಿ ಕ್ರಿಯೇಟರ್, ಹಿ ಇಸ್ ದಿ ಭೋಗಿಸುವವನು ಅವನೇ. ಅವನೇ ನಮ್ಮನ್ನೆಲ್ಲ ಕಾಪಾಡೋ ಎಲ್ಲ ಅವನೇ ಅಂತ. ಓಕೆ, ಎಸ್. ನೆಕ್ಸ್ಟ್ ಬೇರೆಯವರು? ಎಸ್, ಸರ್ವಕಾರಣ ಕಾರಣ. ಓಕೆ, ಮಾಡಬಾರದು, ಹಾ, ಅನುಕರಣೆ ಮಾಡಬಾರದು, ಅನುಸರಿಸಬೇಕು ಓಕೆ, ಅವನ ನಿಯಮಗಳು. ಎಸ್, ಓಕೆ, ರಿಯಲ್ ಎಂಜಾಯರ್ ಕೃಷ್ಣ ಪ್ರಭುಜಿ. ಓಕೆ. ಎಸ್, ಓಕೆ, ಸ್ಟಾರ್ಟ್ ಮಾಡ್ತೇನೆ. ಓಕೆ, ನಾನು ನಿನ್ನೆ ವಿಡಿಯೋದಿಂದಲೇ ಈಗ ಸ್ವಲ್ಪ ಮಾತಾಡ್ತೇನೆ. ಓಕೆ, ನೋಡಿ, ಯಾವುದಾದ್ರು ಕಲಿಸುವಾಗ ಕರೆಕ್ಟಾಗಿ ಅದನ್ನು ನೋಡಬೇಕು, ಕೇಳಬೇಕು. ಯಾಕೆಂದರೆ ಕಲಿಸುವ ಉದ್ದೇಶ ಎಂತ? ಕಲಿಸುವ ಉದ್ದೇಶ ಎಂತಂದರೆ ಅದರಲ್ಲಿ ನಿಮಗೆ ಸ್ವಲ್ಪ ಗಮನ ಹೋಗಬೇಕು. ಅದೇ ಕಲಿಸುವಂಥದ್ದು. ಅದರಲ್ಲಿ ಬೇರೆ ಯಾವುದು ಕಲಿಸಲಿಕ್ಕಿಲ್ಲ ಆ ಗ್ರೂಪಲ್ಲಿ. ನಾನೇ ಕಲಿಸುವಂಥದ್ದು. ಯಾವುದು ಓದುವಾಗ ಇದಾದನ್ನು ಕಳಿಸ್ತೇನೆ. ಓಕೆ, ಈಗ ನಿನ್ನೆದು ಇವತ್ತಿಗೆ ರಿಲೇಟೆಡ್, ಅದಕ್ಕೆ ನಾನು ಕಳಿಸಿದ್ದೇನೆ ಆ ವಿಡಿಯೋವನ್ನು. ಓಕೆ, ಈಗ ಪ್ರಭುಪಾದ ಹೇಳುವಂಥದ್ದು ಎಲ್ಲರಿಗೂ ಖುಷಿಯಾಗಿರ್ಬೇಕು. ಆದರೆ ಖುಷಿಯಾಗಲಿಕ್ಕೆ ನಮ್ಮದೇ ಸ್ವಂತ ಐಡಿಯಾ ಅಂತೆ. ಆದರೆ ಸ್ವಂತ ನಮ್ಮದು ಕ್ರಿಯೇಟೆಡ್ ಐಡಿಯಾಸ್ ಪ್ರಭುಪಾದ ಹೇಳುವಂಥದ್ದು. ಪ್ರಭುಪಾದಲ್ಲಿ ಎಂತ ಹೇಳುವಂಥದ್ದು, ಜೋರಾದ ಶಬ್ದವನ್ನು ಯೂಸ್ ಮಾಡ್ತಾರೆ. ಪ್ರಭುಪಾದ ಹೇಳುವಂಥದ್ದು ರಾಸ್ಕಲ್ಸ್, ದೇ ಡು ನಾಟ್ ನೋ.
ಅಂತ ಒಂದು ಶಬ್ದವನ್ನು ಯೂಸ್ ಮಾಡ್ತಾರೆ. ಇನ್ನೊಮ್ಮೆ ಬೇಕಿದ್ರೆ ನೋಡಿ. ಹಾಗೆ ಖುಷಿಯ ಮೂಲ ಕಾರಣ ಕೃಷ್ಣ, ಇದು ಗೊತ್ತಿಲ್ಲ ಜನರಿಗೆ. ನತೇ ವಿದು ಸ್ವಾರ್ಥಗತಿ ವಿಷ್ಣು ದುರಾಶಾಹಿ ಬೈರರ್ಥಮಾನೇನ. ಪ್ರಭುಪಾದ ಹೇಳುವಂಥದ್ದು, ಇದು ಪ್ರಭುಪಾದ ಅಮೆರಿಕದಲ್ಲಿ ಪ್ರಭುಪಾದ ಹೇಳುವಂಥದ್ದು, ನಿಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಸ್ಕೈ ಸ್ಕ್ರಾಪರ್ ಬಿಲ್ಡಿಂಗ್ ಉಂಟು, ತುಂಬಾ ಮೋಟಾರ್ ಕಾರ್ ಉಂಟು. ಯಾಕೆಂದ್ರೆ ಇದು 70s ಅಲ್ಲಿ ಭಾರತದಲ್ಲಿ ಅಷ್ಟು ಮೋಟಾರ್ ಕಾರ್ ಇರಲಿಲ್ಲ, ಅಲ್ಲಿ ಜಾಸ್ತಿ ಇತ್ತು. ಹಾಗೆ ಪ್ರಭುಪಾದ ಹೇಳುವಂಥದ್ದು, ತುಂಬ ಮೋಟಾರ್ ಕಾರ್ ಸ್ಕೈ ಸ್ಕ್ರಾಪರ್ ಬಿಲ್ಡಿಂಗ್ ಇಲ್ಲಿ ಈಗ ಉಂಟು, ಆದರೆ 60 ವರ್ಷದ ಹಿಂದೆ ಅಲ್ಲಿ ಇತ್ತಂತೆ ಪಾಶ್ಚಾತ್ಯ ದೇಶದಲ್ಲಿ. ಪ್ರಭುಪಾದ ಹೇಳುವಂಥದ್ದು ದೊಡ್ಡ ದೊಡ್ಡ ನಗರಗಳು, ಆದರೆ ಪ್ರಭುಪಾದ ಹೇಳುವಂಥದ್ದು ಖುಷಿ ಇಲ್ಲ. ಪ್ರಭುಪಾದ ಹೇಳುವಂಥದ್ದು ನಿಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಸ್ಕೈ ಸ್ಕ್ರಾಪರ್ ಈ ಬಿಲ್ಡಿಂಗ್ಸ್ ಉಂಟು, ದೊಡ್ಡ ದೊಡ್ಡ ಕಾರ್ಗಳು ಉಂಟು, ತುಂಬಾ ದೊಡ್ಡ ದೊಡ್ಡ ಚಂದ ಸಿಟೀಸ್ ಉಂಟು, ಆದರೆ ಖುಷಿ ಇಲ್ಲ. ಅದಕ್ಕೆ ಹೇಳುವಂಥದ್ದು ಪ್ರಭುಪಾದ, ವಾಟ್ ಇಸ್ ದ ಮಿಸ್ಸಿಂಗ್ ಪಾಯಿಂಟ್ ಅಂತ. ಪ್ರಭು ಮಿಸ್ಸಿಂಗ್ ಪಾಯಿಂಟ್ ವಿ ಆರ್ ಗಿವಿಂಗ್, ನಾವು ಕೊಡ್ತಾ ಇದ್ದೇವೆ. ಪ್ರಭುಪಾದ ಹೇಳುವಂಥದ್ದು, ಯು ಟೇಕ್ ಕೃಷ್ಣ ಯು ವಿಲ್ ಬಿ ಹ್ಯಾಪಿ. ಕೃಷ್ಣವನ್ನು ಪಡೆಯಿರಿ, ಖುಷಿಯಾಗಿರಿ. ಪ್ರಭುಪಾದ ಹೇಳುವಂಥದ್ದು ಹಾಗೆ. ಪ್ರಭುಪಾದ ಹೇಳುವಂಥದ್ದು ಕೃಷ್ಣ ಪ್ರಜ್ಞೆ ಅಂದ್ರೆ ನಾವು ಜೀವಿ ಮತ್ತೆ ಕೃಷ್ಣ ಆಕ್ಚುಲಿ ವಿ ಆರ್ ಕನೆಕ್ಟೆಡ್, ಇಂಟಿಮೇಟ್ಲಿ ಕನೆಕ್ಟೆಡ್. ಇಂಟಿಮೇಟ್ಲಿ ಅಂದ್ರೆ ಎಂತ ಹೇಳುವಂಥದ್ದು, ತುಂಬಾ ನಿಕಟ ಸಂಬಂಧ ಹೇಳ್ತೇವಲ್ಲ. ಅವರು ನನಗೆ ತುಂಬಾ ನಿಕಟವಾದ ಸಂಬಂಧ ಕೃಷ್ಣನೊಟ್ಟಿಗೆ. ಹೇಗೆ ಅಂದ್ರೆ ತಂದೆ ಮಗ, ಗೆಳೆಯ ಮತ್ತೆ ಯಜಮಾನ ಸೇವಕ, ನಿಕಟವಾದ. ಅದೇ ರೀತಿ ನಾವು ಕೂಡ ಅಂತೆ ಹಾಗೆ. ಆದ್ರೆ ಈಗ ನಾವು ಆ ನಿಕಟವಾದ ಸಂಬಂಧವನ್ನು ಮರೆತು ಬಿಟ್ಟಿದ್ದೇವೆ. ನಮಗೆ ನಿಜವಾಗಿ ನಿಕಟವಾದ ಸಂಬಂಧ ಉಂಟು ಕೃಷ್ಣನೊಟ್ಟಿಗೆ, ಇದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಹಾಗಾಗಿ ಈಗ ನಾವು ಖುಷಿಯ ಹಿಂದೆ ಇದ್ದೇವೆ, ಈ ಭೌತಿಕ ಲೋಕದಲ್ಲಿ ಖುಷಿಯ ಹಿಂದೆ ಇದ್ದೇವೆ. ಇಲ್ಲಿ ಖುಷಿ ಇಲ್ಲ, ಹಾಗಾಗಿ ನಮಗೆ ಕಷ್ಟಗಳೆಲ್ಲ ಉಂಟು. ಯಾಕೆಂದ್ರೆ ನಾವು ರಾಂಗ್ ಚೀಸಲ್ಲಿ ಖುಷಿಯನ್ನು ಹುಡುಕ್ತಾ ಇದ್ದೇವೆ. ಕೃಷ್ಣ ಭೂಲಿಯ ಜೀವ ಭೋಗವಾಂಚ ಕರೆ. ಕೃಷ್ಣ ಭೂಲಿಯ ಅಂದ್ರೆ ಕೃಷ್ಣನ ಮರೆತು ನಾವು ಭೋಗ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಭೋಗ ಅಂದ್ರೆ ಎಂಜಾಯ್. ಐ ವಾಂಟ್ ಟು ಎಂಜಾಯ್, ಐ ವಾಂಟ್ ಟು ಇಂಡಿಪೆಂಡೆಂಟ್ಲಿ ಎಂಜಾಯ್. ಇಲ್ಲ ಸರ್, ಆಗುವುದಿಲ್ಲ. ಎಂಜಾಯ್ಮೆಂಟ್ ಅಂದ್ರೆ ಕೃಷ್ಣ ಇಸ್ ಎಂಜಾಯರ್. ನಾವು ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗಬೇಕಷ್ಟೇ. ನಾನು ಭೋಗ್ತಾರಲ್ಲ, ಭೋಗ್ತಾರ ಕೃಷ್ಣ. ಅದು ನಾವು ನಾನು ಭೋಗ ಮಾಡ್ತೇನೆ, ಇದು ರಾಕ್ಷಸಿ ಮೆಂಟಾಲಿಟಿ, ರಾಕ್ಷಸಿ ಪ್ರವೃತ್ತಿ. ರಾಕ್ಷಸರು ಈ ರೀತಿ ಹೇಳುವಂಥದ್ದು, ನಾನು ಭೋಗ ಮಾಡ್ತೇನೆ. ಹೇಗೆ ಅಂದ್ರೆ ರಾವಣ, ನಿಮ್ಗೊಂದು ಉದಾಹರಣೆ ಹೇಳ್ತೇನೆ. ರಾವಣ ನಾರದ ಮುನಿಯನ್ನು ಭೇಟಿಯಾಗಿ ಹೇಳುವಂಥದ್ದು, ಎಂತ ಮಾರೆ ನಿಂದು, ನೀನು ಯಾರೇನೆಲ್ಲ ಎಲ್ಲರೂ ಹೇಳ್ತಾರೆ ನಿನ್ನ ಹತ್ರ ಆಧ್ಯಾತ್ಮಿಕ ವಿದ್ಯೆ ನೀನು ಕಲಿಸ್ತೀಯ ಅಂತ. ಅದಕ್ಕೆ ಅವ ಹೇಳು, ನನಗೆ ಕಳಿಸು, ಬಾ ಕಲಿಸು. ಅದಕ್ಕೆ ಅವ ಹೇಳ್ತಾನೆ, ನಾನು ನಿನಗೆ ಕಳಿಸುವುದಿಲ್ಲ. ಅಂದ್ರೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆ ಸೇವಯ, ಈ ರೀತಿ ಅಹಂಕಾರದಲ್ಲಿ ನಾನು ನಿನಗೆ ಕಲಿಸುವುದಿಲ್ಲ. ಹಾಗೆ ಅವನನ್ನು ಕೊಲ್ಲಿಗೆ ಹೋಗುವಂಥದ್ದು. ಈಗ ನಾರದ ಮುನಿದು ಸ್ಪಿರಿಚುವಲ್ ದೇಹ ಕಟ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ, ಎಂತ ಆಗುದಿಲ್ಲ. ಆಧ್ಯಾತ್ಮಿಕ ದೇಹವನ್ನು ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾರದ್ ಹೇಳ್ತಾರೆ, ಈ ರೀತಿಯಲ್ಲ ಕಲಿಸುವಂಥದ್ದು. ಹಾಗೆ
ಇದು ರಾಕ್ಷಸಿ ಮೆಂಟಾಲಿಟಿ. ಅಂದ್ರೆ ರಾಕ್ಷಸಿ ಮೆಂಟಾಲಿಟಿ ಅಂತಂದ್ರೆ ಭೋಗಿಸುವಂಥದ್ದು ಮಾತ್ರ. ಭೋಗಿಸ್ಲಿಕ್ಕೆ ಎಲ್ಲರೂ ಎಂತ ನನ್ನ ಇನ್ಸ್ಟ್ರೂಮೆಂಟ್ ಆಗಬೇಕು. ಈಗ ರಾವಣ ಅದೇ ಮಾಡಿದ ನಾರದ ಮನೆಗೆ. ಆಗುದಿಲ್ಲ, ಹಾಗೆ ಆಗುದಿಲ್ಲ, ಅದಕ್ಕೆ ಪ್ರೊಸೆಸ್ ಉಂಟು. ಹಾಗಾಗಿ ನಾವು ಕೂಡ ಈಗ ನಮ್ದು ಎಂಜಾಯರ್ಶಿಪ್ ಮೆಂಟಾಲಿಟಿ ಉಂಟು, ಪ್ರವೃತ್ತಿ. ಈಗ ಎಂಜಾಯರ್ಶಿಪ್ ಮೆಂಟಾಲಿಟಿಯನ್ನು ಹೇಗೆ ನಾವು ಬದಿಗಿಡುವಂಥದ್ದು ಈ ಕೃಷ್ಣ ಪ್ರಜ್ಞೆಯ ಪ್ರೊಸೆಸ್. ನಾವು ಕೂಡ ರಾವಣನಾಗಿ ನಮಗೆ ಇವತ್ತೇ ಎಂತ ಎಲ್ಲ ಕಲಿಸು ಆಗುದಿಲ್ಲ. ದೇವನೆಲ್ಲ ನಮಗೆ ಇವತ್ತು ಪ್ರಭುಪಾದ ಹೇಳುವಂಥದ್ದು, ಇವತ್ತು ನಮ್ಮ ಬೆಳಿಗ್ಗೆ ಪ್ರಭುಪಾದ ಕ್ಲಾಸ್ ಕೇಳಿದೆ. ಪ್ರಭುಪಾದ ಹೇಳುವಂಥದ್ದು ಎಸ್, ಇದು ಆಸ್ಟ್ರೇಲಿಯಾದಲ್ಲಿ ಆದದ್ದು. ಹಾಗೆ ಒಬ್ಬ ಪ್ರಶ್ನೆ ಕೇಳುವಂಥದ್ದು, ಅಂದರೆ ನನಗೆ ಪರ್ಫೆಕ್ಟ್ ಆಗಬೇಕಂತ. ಟುಡೇ ಯು ಕೇಮ್ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್, ಟುಡೇ ಇಟ್ ಸೆಲ್ಫ್ ಯು ವಾಂಟ್ ಟು ಬಿಕಮ್ ಪರ್ಫೆಕ್ಟ್. ಪ್ರಭುಪಾದ ಹೇಳುವಂಥದ್ದು ಇವತ್ತು ಬಂದಿದೆಯಾ, ಇವತ್ತೇ ನಿಮಗೆ ಪರ್ಫೆಕ್ಟ್ ಆಗಬೇಕಾ? ಪ್ರೊಸೆಸ್ ಅದು. ಪ್ರೊಸೆಸ್ಸಲ್ಲಿ ನಾವು ಎಂತ ಹೇಳುವಂಥದ್ದು ಹೋಗ್ಬೇಕು. ಪ್ರೊಸೆಸ್ಸನ್ನು ನಾವು ನಮ್ಮ ಜೀವನದ ಅಳವಡಿಸ್ಬೇಕು. ಇಮಿಡಿಯೇಟ್ ಸಿಗುವುದಿಲ್ಲ ರಿಸಲ್ಟ್, ಇಮಿಡಿಯೇಟ್ ಸಿಗುವುದಿಲ್ಲ. ಹಾಗೆ ಈ ಭೋಗಿಸುವಂತ ಇಚ್ಛೆ ನಮ್ದು, ಇದು ದೊಡ್ಡ ಸಮಸ್ಯೆ. ಹಾಗೆ ನಾವು ಜೀವಿಗಳು, ನಮಗೆ ಖುಷಿ ಬೇಕು. ಈ ಭೌತಿಕ ಲೆಕ್ಕದಲ್ಲಿ ನಾವು ಖುಷಿಯಿಂದ ಇದ್ದೇವೆ. ಈಗ ಪ್ರಭುಪಾದ ಹೇಳುವಂಥದ್ದು, ಯಾಕೆ ನಾವು ಭೌತಿಕ ಲೋಕದಲ್ಲಿ ಇದ್ದೇವೆ, ಯಾಕೆ ಆಧ್ಯಾತ್ಮಿಕ ಲೋಕದಲ್ಲಿ ಇಲ್ಲ? ಎಸ್, ಯಾರು ಹೇಳ್ತೀರಿ ಇದಕ್ಕೆ? ಯಾಕೆ ನಾವು ಭೌತಿಕ ಲೋಕದಲ್ಲಿ ಇದ್ದೇವೆ, ಯಾಕೆ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಇಲ್ಲ? ಎಸ್, ಮಾಯ ಆವರಿಸುತ್ತದೆ. ಮಾಯ ಆವರಿಸಿದೆ. ಓಕೆ, ಮಾಡ್ಲಿಲ್ಲ ಯಜಮಾನಿಕೆ ಮಾಡ್ಬೇಕನ್ನ ಯೋಗ್ಯತೆ ಇನ್ನೂ ಬರ್ಲಿಲ್ಲ. ನಾವು ಭೌತಿಕ ಲೋಕದಲ್ಲಿ ಇದ್ದೇವೆ, ಯಾಕೆ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಇಲ್ಲ? ಪ್ರಭುಪಾದಲ್ಲಿ ಅಲ್ಲಿ ಹೇಳ್ತಾರೆ. ಭಗವಂತನ ಬಗ್ಗೆನು ನಮ್ಗೆ ಅಸೂಯೆ ಬಂತು, ಮತ್ತೆ ನಾವು ಎಂಜಾಯ್ ಮಾಡ್ಬೇಕು ಅನ್ನೋದು ಬಂದಿದ್ದಕ್ಕೆ ಭಗವಂತ ಇಲ್ಲಿ ಕಳ್ಸ್ಕೊಂಡ. ನಾವು ಭಗವಂತನ ಮುಖ ತೋರ್ಸಿಲ್ಲ ಪ್ರಭು, ಬೆನ್ ತೋರ್ಸಿದೀವಿ. ಅವ್ರನ್ನ ನಾವು ಜ್ಞಾಪಕನೇ ಇಟ್ಕೊಳ್ತಾ ಇಲ್ಲ. ಎಸ್, ನೋಡಿ ಪ್ರಭುಪಾದ ಹೇಳುವಂಥದ್ದು ಎಂತಂದ್ರೆ, ಪ್ರಭುಪಾದ ಹೇಳುವಂಥದ್ದು ಯಾಕೆ ನಾವು ಭೌತಿಕ ಲೋಕದಲ್ಲಿ ಇದ್ದೇವೆ, ಯಾಕೆ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಇಲ್ಲ? ಪ್ರಭುಪಾದ ಹೇಳುವಂಥದ್ದು ಬಿಕಾಸ್ ಆಧ್ಯಾತ್ಮಿಕ ಲೋಕದಲ್ಲಿ ಎಂಜಾಯರ್ ಕೃಷ್ಣ ಮಾತ್ರ. ಇಲ್ಲಿ ನಾವೆಲ್ಲರೂ ಎಸ್ ನಾನು ಎಂಜಾಯ್ ಇಲ್ಲ. ಈ ಥಾಟ್ ಯಾವಾಗ ನಮ್ಗೆ ಬರ್ತದೆ? ಆಧ್ಯಾತ್ಮಿಕ ಲೋಕದಲ್ಲಿ ನೋಡಿ, ಈಗ ಆಧ್ಯಾತ್ಮಿಕ ಲೋಕದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಈ ಥಾಟ್ ಬರುವುದಿಲ್ಲ. ಆದ್ರೆ ನಾವೆಲ್ಲ ಎಂತ ಅಂದ್ರೆ ಭಗವಂತನ ಮಕ್ಕಳೇ, ಆದ್ರೆ ನಾವು ಕೆಟ್ಟ ಮಕ್ಕಳು, ಕೇಳದ ಮಕ್ಕಳು. ಹಾಗಾಗಿ ನಮ್ಗೆ ಆ ಥಾಟ್ ಬಂದಿದೆ. ಆ ಥಾಟ್ ಬಂದ ಮೇಲೆ ಎಂಜಾಯ್ ಮಾಡುವಂತ, ಅದಕ್ಕೆ ನಾವು ಜನ್ಮ ಕೋಟಿ ಜನ್ಮದಲ್ಲಿ ನಾವು ಇಲ್ಲೇ ಇದ್ದೇವೆ. ಎಲ್ಲಿ? ಈ ಭೌತಿಕ ಲೋಕದಲ್ಲಿ. ಹುಟ್ಟು ಸಾವು, ಹುಟ್ಟು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಪುನರ್. ಹಾಗಾಗಿ ಇದು ಸಾಮಾನ್ಯ ಅಲ್ಲ. ನಮ್ಗೆ ಈಗ ಆಗ್ಬೋದು, ಎಂತ ಮಾರಿ ಇವರು ಪ್ರಭುಜಿ ನಾವು ಎಂಜಾಯ್, ನನ್ಗೆ ಹಾಗೆ ಇಲ್ಲ. ಇದೆಂತಂದ್ರೆ ಸಟಲ್ ಅಂದ್ರೆ ಸೂಕ್ಷ್ಮವಾಗಿ ಇದು ನಮ್ಮ ಒಳಗೆ ಉಂಟು. ಸ್ಥೂಲ ಮತ್ತೆ ಸೂಕ್ಷ್ಮ ಹೇಳ್ತೇವಲ್ಲ, ಗ್ರಾಸ್ ಮತ್ತೆ ಸಟಲ್. ಅದು ಇನ್ಬಿಲ್ಟ್ ಒಳಗೆ ಎಂತ ಹೇಳುವಂಥದ್ದು ಅಂಟಿಕೊಂಡಿದೆ, ಹೋಗುವುದಿಲ್ಲ. ಅದು ಸುಲಭದಲ್ಲಿ ಹೋಗುವುದಿಲ್ಲ. ಇದಕ್ಕೆ ನಾವು ತುಂಬಾ ಕಷ್ಟಪಡ್ಬೇಕು. ತುಂಬಾ ಕಷ್ಟಪಡುವುದಂದ್ರೆ ನಾವು ತುಂಬಾ ಹಂಬಲಾಗಿ ಭಗವಂತನ ಸೇವೆ ಮಾಡಿ 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 ಮತ್ತೆ ಭಗವಂತ ಅವನ ಕೃಪೆಯಿಂದ ಅದನ್ನು ತೆಗೆಯುವ. ಸುಲಭದಲ್ಲಿ ಹೋಗುವುದಿಲ್ಲ, ಇದು ಅಂಟಿಕೊಂಡಿದೆ. ಹಾಗೆ ಆಧ್ಯಾತ್ಮಿಕ ಲೋಕದಲ್ಲಿ ಭೋಕ್ತಾರ ಕೃಷ್ಣ ಯಾರು ಅಲ್ಲ, ಭೋಕ್ತಾರ ಎಲ್ಲರೂ ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗುವಂಥದ್ದಲ್ಲಿ ಪ್ರಭುಪಾದ ಹೇಳುವಂಥದ್ದು. ಭಗವದ್ಗೀತೆ 5:29 ಭೋಕ್ತಾರ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವ ಮಾಂ ಶಾಂತಿ ಮೃಚ್ಛತಿ. ಭೋಕ್ತಾರ ಕೃಷ್ಣ, ಎಂಜಾಯರ್ ಕೃಷ್ಣ, ಆ ಶ್ಲೋಕದಲ್ಲಿ ಉಂಟು ಕೃಷ್ಣ ಹೇಳುವಂಥದ್ದು. ಕಂಟ್ರೋಲರ್ ಕೃಷ್ಣ, ವೆಲ್ ವಿಶರ್ ಕೃಷ್ಣ. ಆಗ ನಮಗೆ ಶಾಂತಿ ಸಿಗ್ತದೆ ಅಂತೆ. ಹೀಗೆ ಎಲ್ಲರಿಗೂ ಶಾಂತಿ ಬೇಕು.
ಶಾಂತಿ ಸಿಗುವುದಿಲ್ಲ. ಯಾಕೆಂದ್ರೆ ಶಾಂತಿಯ ಫಾರ್ಮುಲಾ ನಮಗೆ ಗೊತ್ತಿಲ್ಲ. ಶಾಂತಿಯ ಫಾರ್ಮುಲಾ ಇದೆ. ನಾನು ಎಂಜಾಯರ್ ಅಲ್ಲ, ನಾನು ಕಂಟ್ರೋಲರ್ ಅಲ್ಲ, ನಾನು ವೆಲ್ ವಿಷರ್ ಅಲ್ಲ. ಕೃಷ್ಣ, ಇದು ನಮ್ಮ ಮಿಸ್ಟಿಕ್ ಅಂತೆ. ಹಾಗಾಗಿ ಆಧ್ಯಾತ್ಮಿಕ ಲೋಕದಲ್ಲಿ ಅಂದ್ರೆ ಇಲ್ಲಿ ಇರುವಂತದ್ದು ಕಾಲು ಭಾಗ, ಈ ಮೆಟೀರಿಯಲ್ ವರ್ಲ್ಡ್, ಮುಕ್ಕಾಲು ಭಾಗ ಇರುವಂಥದ್ದು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ 3/4 ತ್ರಿಪಾದ ವಿಭೂತಿ, ಏಕಪಾದ ವಿಭೂತಿ. ಹಾಗಾಗಿ ಈ ಮುಕ್ಕಾಲು ಭಾಗ ಅಲ್ಲಿ ಇರುವ ಜನರೆಲ್ಲ ಅವರಿಗೆ ಗೊತ್ತುಂಟಂತೆ ರಿಯಲ್ ಎಂಜಾಯರ್ ಕೃಷ್ಣ, ಪ್ರೊಪ್ರೈಟರ್ ಕೃಷ್ಣ. ಅದು ಸ್ಪಿರಿಚುವಲ್ ಕಿಂಗ್ಡಮ್ ಪ್ರಭುಪಾದ ಹೇಳುವಂಥದ್ದು. ಹಾಗೆ ಈ ಭೌತಿಕ ಲೋಕದಲ್ಲಿ ಕೂಡ ನಾವಿದನ್ನು ತಿಳಿದ್ರೆ ಎಂತ, ಆಧ್ಯಾತ್ಮಿಕ ಲೋಕದಲ್ಲಿ ಅವರಿಗೆಲ್ಲರಿಗೂ ಗೊತ್ತುಂಟು ಎಂಜಾಯರ್ ಕೃಷ್ಣ, ಕಂಟ್ರೋಲರ್ ಕೃಷ್ಣ, ವೆಲ್ ವಿಷರ್ ಕೃಷ್ಣ ಅಂತ ಗೊತ್ತುಂಟು. ಈ ಭೌತಿಕ ಲೋಕದಲ್ಲಿ ಕೂಡ ನಾವು ಅದನ್ನು ತಿಳಿದ್ರೆ ಪ್ರಭುಪಾದ ಹೇಳುವಂಥದ್ದು ಎಂತ, ಮತ್ತೆ ಇದು ಆಧ್ಯಾತ್ಮಿಕ ಲೋಕ ಆಗ್ತದೆ ಇದು ಕೂಡ. ಹಾಗಾಗಿ ಜಸ್ಟ್ ವಿ ವಾಂಟ್ ಟು ಚೇಂಜ್ ಅವರ್ ಥಾಟ್ ಪ್ರೊಸೆಸ್. ಈಗ ಇದನ್ನೇ ನಾವು ಸ್ಪಿರಿಚುವಲ್ ವರ್ಲ್ಡ್ ಮಾಡಬಹುದು, ಆಧ್ಯಾತ್ಮಿಕ ಲೋಕ. ಯಾವಾಗ ನಮ್ಮ ಆ ಥಾಟ್ ಪ್ರೊಸೆಸ್ ಚೇಂಜ್ ಆಗಬೇಕು. ಎಂತ ಥಾಟ್ ಪ್ರೊಸೆಸ್? ಕೃಷ್ಣ ಈಸ್ ದ ಎಂಜಾಯರ್. ನಾವು ಎಂತೆಲ್ಲ ಸರ್ಕಸ್ ಮಾಡ್ತೇವೆ, ದುಡಿತೇವೆ ಕಷ್ಟಪಟ್ಟು. ಈಗ ನಾನು ಇವತ್ತು ಬೆಳಿಗ್ಗೆ ನೆಕ್ಸ್ಟ್ ಚಾಪ್ಟರ್ ಓದಿದೆ. ಈಗ 45 ಶ್ಲೋಕ ಆದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಆಗ್ತದೆ. ಸ್ವಲ್ಪ ಶ್ಲೋಕ, ಒಂದು 10 ಶ್ಲೋಕ ಏನೋ ಉಂಟು. ಒಬ್ಬ ಅದರಲ್ಲಿ ಪಾಟ್ 16 ಶ್ಲೋಕ ಓದಿದೆ ಇವತ್ತು ನಾನು ಬೆಳಿಗ್ಗೆ. ಅಂದ್ರೆ ಅದೆಲ್ಲ ಆ ಶ್ಲೋಕ ಉಂಟಲ್ಲ ನಾವು ಮಾಡುವಂಥದ್ದು ನಿಜವಾಗಿ. ಅಂದ್ರೆ ನಾವು ಅಟ್ಯಾಚ್ಮೆಂಟ್ ಆಗಿದ್ದೇವೆ, ಅದರಲ್ಲಿ ತುಂಬ ಉಂಟು. ಶ್ಲೋಕ ಎಲ್ಲ ಬರುವಾಗ ನಾನು ಹೇಳ್ತೇನೆ. ಹಾಗೆ ಕೆಪ್ಪೆಗೆ ಹೊಡೆದಾಗೆ ಉಂಟು ಅನುವಾದ ಭಾವಾರ್ಥ ಎಲ್ಲ. ಪಾಟ್ ಟೈ ಸ್ಲ್ಯಾಪ್. ಹಾಗೆ ಸಮಸ್ಯೆ ಇದು. ಸಮಸ್ಯೆ ಅಂತ ಅಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ಅನ್ನು ಚೇಂಜ್ ಮಾಡಬೇಕು. ನಾನು ಎಂಜಾಯ್ ಹೋಗ್ತಾರಲ್ಲ, ಅದೇ ನಾವು ತುಂಬಾ ಸರ್ಕಸ್ ಮಾಡ್ತೇವೆ. ಯಾಕೆ? ನಾವು ತುಂಬಾ ದುಡಿತೇವೆ, ಇನ್ನೊಂದು ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ. ಯಾಕೆ ಅಂದ್ರೆ ನಮ್ಗೆ ಭೋಗಿಸ್ಲಿಕ್ಕೆ. ಸರ್, ಯು ಆರ್ ನಾಟ್ ದಿ ಎಂಜಾಯರ್. ನಾವು ಅಲ್ಲ ಎಂಜಾಯರ್, ಕೃಷ್ಣ ಎಂಜಾಯರ್. ಯಾವಾಗ ನಮ್ಗೆ ಈ ಥಾಟ್ ಬರ್ತದೆ ಮತ್ತೆ ನಾವು ಪಾಸ್. ಮತ್ತೆ ಎಂತ ಆಗ್ತದೆ ಥಾಟ್ ಬಂದ ಕೂಡಲೇ? ಈಗ ಓಕೆ, ನಿಮ್ಮಲ್ಲಿ ಪ್ರಶ್ನೆ, ಈಗ ಯಾವಾಗ ನಮ್ಗೆ ಕೃಷ್ಣ ಎಂಜಾಯರ್, ಹಾಗಾಗಿ ಎಲ್ಲವನ್ನು ಕೃಷ್ಣನ ಇದಕ್ಕೆ ಯೂಸ್ ಮಾಡಬೇಕು, ಆಗ ಎಂತ ಆಗ್ತದೆ? ಯಾರು ಹೇಳ್ತೀರಿ? ಎಂತ ಚೇಂಜಸ್ ಆಗ್ತದೆ? ಆಗ ಫುಲ್ ಖುಷಿಯಾಗಿರ್ತೀವಿ ಪ್ರಭು. ಈಗ ಖುಷಿಯಲ್ಲಿ ಇಲ್ವಾ ನಾವು? ಇಲ್ಲ ಪ್ರಭು. ಹಾ, ಇಲ್ಲ ಪ್ರಭು. ಈಗ ಸ್ವಲ್ಪ ಹೊತ್ತು ಖುಷಿ, ಸ್ವಲ್ಪ ಹೊತ್ತು ದುಃಖ. ಎಲ್ಲ ಭಗವಂತನ್ಗೆ ಒಪ್ಪಿಸಿದಾಗ ಖುಷಿ ಕಬಿ ಕಮ್ಮ. ಈಗ ಓಕೆ, ನಮ್ಮ ಅಹಂಕಾರ ಹೋಗುತ್ತೆ. ಅಹಂಕಾರ ಯಾವ್ದಾದ್ರೂ ಒಂದು ತೊಂದ್ರೆ ಇದ್ದೇ ಇರುತ್ತೆ ಪ್ರಭುಜಿ. ಈಗ ಹಾ, ಇದು ಅಲ್ಪ ಖುಷಿ ಅಷ್ಟೇ. ಇದು ಅಲ್ಪ ಖುಷಿ. ಓಕೆ, ಮತ್ತೆ ಬೇರೆ ಭಾವನೆ ಬರ್ತದೆ. ನಾವು ಒಂದಿನ ಭಗವಂತನಿಗೆ ನೈವೇದ್ಯ ಮಾಡದೆ ನಮ್ಮ ತೃಪ್ತಿಗೆ ಅಡ್ಗೆ ಮಾಡ್ಕೊಂಡಾಗ್ಲೇ ನಮ್ಗ ಬದಲಾವಣೆ ಒಂದಿನಕ್ಕೂ ಇನ್ನೊಂದ್ ದಿನಕ್ಕೂ ಹೆಚ್ಚು ಕಡಿಮೆ ಕಾಣುತ್ತೆ ಪ್ರಭುಜಿ. ಓಕೆ, ವೆರಿ ಗುಡ್. ಓಕೆ, ಬೇರೆ? ಎಸ್, ನಮ್ರತೆ ಹೆಚ್ಚಾಗುತ್ತೆ ಪ್ರಭುಜಿ. ಹಾ, ನಮ್ರತೆ ಹೆಚ್ಚಾಗುತ್ತೆ ನಮ್ಮಲ್ಲಿ. ಓಕೆ, ಎಸ್, ಧನ್ಯವಾದ. ಹಾಗೆ ನಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗಬೇಕು. ಥಾಟ್ ಪ್ರೊಸೆಸ್ ಚೇಂಜ್ ಆದ್ಮೇಲೆ ಎಂತ? ಮತ್ತೆ ನಾವು ಅದನ್ನು ಎಂತ ಹೇಳುವ ಒಂದು ಖಾಲಿ ಫಸ್ಟ್ಗೆ ನಮ್ಮ ಥಾಟಲ್ಲಿ ಬರಬೇಕು, ಮತ್ತೆ ನಾವು ಅದನ್ನು ಅಳವಡಿಸ್ಬೇಕು. ಎಸ್, ಕೃಷ್ಣ ಇಸ್ ದ ಎಂಜಾಯರ್. ಹಾಗಾಗಿ
ನಾನು ಕೃಷ್ಣನ ಎಂಜಾಯ್ಮೆಂಟಲ್ಲಿ ಭಾಗಿಯಾಗ್ತೇನೆ, ನಾನು ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡೋದಿಲ್ಲ. ಈ ರೀತಿ ವಿಚಾರ ಎಲ್ಲ ಬರ್ತದೆ. ಮತ್ತೆ ಅದು ನಾವು ಎಕ್ಸಿಕ್ಯೂಟ್ ಮಾಡ್ತೇವೆ. ಫಸ್ಟಿಗೆ ಥಾಟ್ ಬರಬೇಕು. ಈಗ ಥಾಟೇ ಬರುವುದಿಲ್ಲ. ಹಾಗೆ ಪ್ರಭುಪಾದಲ್ಲಿ ಎಕ್ಸಾಂಪಲ್ ಹೇಳುವಂತಹದ್ದು ಹೊಟ್ಟೆದ ಎಕ್ಸಾಂಪಲ್ ಹೇಳ್ತಾರೆ. ಈಗ ದೇಹದಲ್ಲಿ ಸ್ಟಮಕ್ ಇಸ್ ದ ಎಂಜಾಯರ್, ಹೊಟ್ಟೆ. ಕೈ, ಕಾಲು, ಮತ್ತೆ ಕಣ್ಣು, ಕಿವಿ, ಮತ್ತೆ ನಮ್ಮ ಈ ಬ್ರೈನ್ ಎಲ್ಲ ಉಂಟು. ಆದ್ರೆ ತಿನ್ನುವಂಥದ್ದು ಹೋಗುವಂಥದ್ದು ಹೊಟ್ಟೆಗೆ. ಅದೇ ರೀತಿ ನಾವು ಕೂಡ ಭಗವಂತನ ಅಂಶ. ವಿ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಗಾಡ್. ಹಾಗಾಗಿ ನಾವು ಎಂಜಾಯರ್ ಅಲ್ಲ. ಪಾರ್ಟ್ ಅಂಡ್ ಪಾರ್ಸಲ್ is always part and parcel. It cannot be whole. Whole is Krishna. ಈಗ ಪ್ರಭುಪಾದ ಹೇಳುವ ನೆಕ್ಸ್ಟ್ಗೆ ಈ ಕ್ರಿಶ್ಚಿಯನ್ ರಿಲಿಜನ್ ಅಲ್ಲಿ ಅವ್ರು ಹೇಳುವಂಥದ್ದು, ಓ ಗಾಡ್ ಗಿವ್ ಮಿ ಅವರ್ ಡೈಲಿ ಬ್ರೆಡ್. ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಮಗೆ ಡೈಲಿ ತಿನ್ಲಿಕ್ಕೆ ಬ್ರೆಡ್ ಕೊಡಿ ಅಂತ. ಪ್ರಭುಪಾದ ಹೇಳುವಂಥದ್ದು, ವಿ ಕೆನಾಟ್ ಮ್ಯಾನುಫ್ಯಾಕ್ಚರ್ ಬ್ರೆಡ್. We cannot manufacture bread. ನಾನು ಮೊನ್ನೆ ನನ್ನೊಟ್ಟಿಗೆ ಇನ್ನೊಂದು ಪ್ರಭುಜಿ ಬರ್ತಾರೆ, ಗೌರಮಾನಂದ ಪ್ರಭುಜಿ. ಹಾಗೆ ನಾವು ಎಳ್ನೀರು ಕೊಡ್ಲಿಕ್ಕೆ ಹೋದೆ. ಆಗ ನಾನು ಅವ್ರಿಗೆ ಹೇಳಿದೆ, ಸಿ ಪ್ರಭುಪಾದ ಸೇಸ್. ನಾನು ಅವ್ರಿಗೆ ಹೇಳಿದೆ, ಈಗ ಪ್ರಭುಪಾದ ಒಮ್ಮೆ ಹೇಳ್ತಾರೆ ಅದನ್ನು ಹೇಗೆ ಅಂದ್ರೆ, ಸಿ ಕೃಷ್ಣಾಸ್ ಕ್ರಿಯೇಷನ್, ದಿಸ್ ಟೆಂಡರ್ ಕೋಕೋನಟ್, ಹೌ ಬ್ಯೂಟಿಫುಲ್ ಇಟ್ ಈಸ್. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಈ ಎಳ್ನೀರಲ್ಲಿ ಯಾವುದು ಟೆಂಡರ್ ಕೋಕೋನಟ್ಗೆ ಎಂತ ಹೇಳುವಂಥದ್ದು, ಎಂತ ಹೇಳುವಂಥ ಕನ್ನಡದಲ್ಲಿ? ಎಸ್, ಹರೇ ಕೃಷ್ಣ. ಎಳ್ನೀರೇ ಗುರುಜಿ. ಎಳ್ನೀರ, ಕರೆಕ್ಟ್. ಸಿಯಾಳ ಹೇಳ್ತಾರೆ. ಓಕೆ. ಹಾಗೆ ತುಳುವಲ್ಲಿ ಬೊಂಡ ಹೇಳುವಂಥದ್ದು. ಓಕೆ. ಹಾಗೆ ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು, ಸಿ ವೆರಿ ನೈಸ್ ವಾಟರ್ ಈಸ್ ದೇರ್ ಇನ್ಸೈಡ್ ದ್ಯಾಟ್, ವೆದರ್ ಎನಿ ಸೈಂಟಿಸ್ಟ್ ಕ್ಯಾನ್ ಕ್ರಿಯೇಟ್ ದಿಸ್ ಥಿಂಗ್. ಮತ್ತೆ ಮಲಾಯಿ ಇರ್ತದೆ ಒಳಗೆ, ಹೌ ಮಲಾಯಿ ವಿಲ್ ಕಮ್. ಸೊ ಕೃಷ್ಣ ಇಸ್ ದ ಕ್ರಿಯೇಟರ್. ಕೃಷ್ಣ ಕ್ರಿಯೇಟ್ಸ್ ದಿಸ್. ಕೃಷ್ಣ ಕ್ರಿಯೇಟ್ ಮಾಡುವಂಥದ್ದು. ಹಾಗೆ ಕೃಷ್ಣನ ಕ್ರಿಯೇಷನ್ ಹಾಗೆ ಇಟ್ಸ್ ವೆರಿ ವಂಡರ್ಫುಲ್, ವೆರಿ ವಂಡರ್ಫುಲ್. ಹಾಗೆ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಪ್ರಭುಪಾದ ಹೇಳುವ ಬ್ರೆಡ್, ಯು ಕ್ಯಾನಾಟ್ ಮ್ಯಾನುಫ್ಯಾಕ್ಚರ್ ಬ್ರೆಡ್. ಯು ಕ್ಯಾನ್ ಈಟ್ ಬ್ರೆಡ್, ಬಟ್ ಯು ಕ್ಯಾನಾಟ್ ಮ್ಯಾನುಫ್ಯಾಕ್ಚರ್ ಬ್ರೆಡ್. ದಟ್ ಬ್ರೆಡ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಕೃಷ್ಣ. ನಿತ್ಯೋ ನಿತ್ಯಾನಾಂ ಚೇತನ ಚೇತನಾಂ ಏಕೋ ಹಿ ಭವನಾಂ ವಿದದಾತಿ ಕಾಮಾನ್. ಹಾಗೆ ಭಗವಂತ ಎಲ್ಲವನ್ನು ನಮ್ಗೆ ಕೊಡ್ತಾನಂತೆ, ಸೌಕರ್ಯ. ಆದ್ರೆ ಸೌಕರ್ಯ ಕೊಟ್ಟ ಮೇಲೆ ನಾವು ನಮ್ಮ ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡ್ಲಿಕ್ಕೆ ಹೋದ್ರೆ ನಾವು ಎಂಟ್ಯಾಂಗಲ್ ಆಗ್ತೇವೆ. ಭಗವಂತ ಸಪ್ಲೈ ಮಾಡ್ತಾನೆ, ಭಗವಂತ ಸಪ್ಲೈ ಮಾಡ್ತಾನೆ. ತೇನ ತೆಕ್ತೇನ ಭುಂಜಿತ ಅಂದ್ರೆ ಯು ಶುಡ್ ಆಕ್ಸೆಪ್ಟ್ ಓನ್ಲಿ ಯುವರ್ ಪಾರ್ಟ್. ನಿಮ್ಮ ಕೋಟವನ್ನು ನಾವು ಮಾತ್ರ, ನಮ್ಮ ಕೋಟವನ್ನು ಮಾತ್ರ ನಾವು ಆಕ್ಸೆಪ್ಟ್ ಮಾಡಬೇಕು. ಮತ್ತೆ ಪ್ರಭುಪಾದ ಎಕ್ಸಾಂಪಲ್ ಕೊಡುವಂಥದ್ದು, ನಾನು ಇವತ್ತು ನಿನ್ನೆ ಕಳಿಸಿದಲ್ಲ ಆ ಕ್ಲಾಸ್ ನನ್ನ ಮಾತಾಡ್ತಾ ಇದ್ದೇನೆ. ಮತ್ತೆ ಪ್ರಭುಪಾದ ಇರುವಂತಹದ್ದು, ರೋಗಿಗೆ ಎಂತ ಹೇಳುವಂಥದ್ದು, ಅವನಿಗೆ ಎಂಜಾಯ್ ಮಾಡಬೇಕು ಅಂತ ಬಂದ್ರೆ ಆಗುದಿಲ್ಲ. ಯಾಕಂದ್ರೆ ಈ ರೋಗ ಜಾಸ್ತಿ ಆಗ್ತದೆ. ಈ ಕ್ಯಾನಾಟ್ ಎಂಜಾಯ್. ಆದ್ರೆ ಫಿಸಿಷಿಯನ್ ಹೇಳಿದ್ರೆ, ಡಾಕ್ಟರ್ ಹೇಳಿದಾಗ ಮಾಡಿದ್ರೆ ಪಾಸ್. ಮತ್ತೆ ಆ ರೋಗದಿಂದ ಗುಣ ಆಗ್ತಾನೆ.
ಹಾಗೆ ಪ್ರವೃತ್ತಿ ಮಾರ್ಗ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು ಎಸ್ ನನಗೆ ಎಂಜಾಯ್ ಮಾಡಬೇಕು, ಅದು ಪ್ರವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗ ಅಂದ್ರೆ ದೇರ್ ಆರ್ ಎಸ್ ವಿ ಆರ್ ಆಕ್ಸೆಪ್ಟಿಂಗ್ ವಾಟ್ ಶಾಸ್ತ್ರ ಸೇಸ್. ಹಾಗೆ ಇದನ್ನು ಪ್ರಭುಪಾದ, ಅದಕ್ಕೆ ನಾನು ನಿನ್ನೆ ಕಳಿಸಿದೆ ಕ್ಲಾಸ್. ಇಷ್ಟೆಲ್ಲ ಪ್ರಭುಪಾದ ಹೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಅದು. ಹಾಗೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳುವಂಥದ್ದು ನೋಡಿ, ಅದು ಅದಕ್ಕೆ ರಿಲೇಟೆಡ್, ಅದಕ್ಕೆ ನಾನು ಕಳಿಸಿದೆ ನಿನ್ನೆ. ಭಾವಾರ್ಥದಲ್ಲಿ ಪ್ರಭುಪಾದ ಹೇಳುವಂಥದ್ದು ಫಸ್ಟ್ ಇದಲ್ಲ, ಇದಾಯಿತು, ನಾನು ಹೇಳಿದೆ ಹೇಗೆ ಧ್ಯಾನ ಮಾಡಬೇಕು. ಓಕೆ, ಇಲ್ಲಿ ಪ್ರಭುಪಾದ ಹೇಳುವಂಥ ನೋಡಿ, ದೇವೋತ್ತಮ ಪರಮಪುರುಷ ಈ ಬಗ್ಗೆ ಧ್ಯಾನದಿಂದ ಭಗವತ್ ಪ್ರೇಮದ ಹಂತಕ್ಕೆ ಬಂದಾಗ, ಅಂದ್ರೆ ಈ ಅಷ್ಟಾಂಗ ಯೋಗ ಮಾಡಿ ಭಗವತ್ ಪ್ರೇಮಕ್ಕೆ ಬರಬೇಕಂತೆ, ಅದೇ ಭಕ್ತಿ ಯೋಗದ ನೆಲೆಯಾಗುತ್ತದೆ. ಮತ್ತು ಆ ನೆಲೆಯಲ್ಲಿ ಭಗವಂತನಿಗೆ ದಿವ್ಯ ಪ್ರೇಮದಿಂದ ಅವನು ನಿಜವಾಗಿ ಸೇವೆ ಸಲ್ಲಿಸಬೇಕು. ಈಗ ಅಲ್ಟಿಮೇಟ್ ಎಂತಂದ್ರೆ ದೇವರಾಗುವುದಲ್ಲ, ದೇವರಿಗೆ ಸೇವೆ ಸಲ್ಲಿಸುವಂಥದ್ದು. ಅಂದ್ರೆ ಆಲ್ವೇಸ್ ಬಿಕಮ್ ಸರ್ವೆಂಟ್, ಇಟರ್ನಲಿ ಬಿಕಮಿಂಗ್ ಸರ್ವೆಂಟ್. ಮಾಸ್ಟರ್ ಆಗ್ಲಿಕ್ಕಿಲ್ಲ, ಇದು ಭಕ್ತಿ ಸೇವೆಯ ಪ್ರೊಸೆಸ್. ಹಾಗೆ ಸೇವೆಯನ್ನು ಮತ್ತೆ ನಿಲ್ಲಿಸ್ಲಿಕ್ಕಿಲ್ಲ. ಯೋಗ ಅಭ್ಯಾಸವನ್ನು ಮಾಡಿ ಭಕ್ತಿ ಸೇವೆ ಹಂತವನ್ನು ತಲುಪಿದ ಯಾರೇ ಆದರೂ ದೇವೋತ್ತಮ ಪರಮಪುರುಷನನ್ನು ಅವನ ದಿವ್ಯಧಾಮದಲ್ಲಿ ಹೊಂದಬಹುದು. ನೋಡಿ, ದಿವ್ಯಧಾಮದಲ್ಲಿ ಹೋಗಬಹುದಂತೆ. ಪುರುಷಂ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಪುರುಷ ಎಂದರೆ ಜೀವಿ ಪರಮಪುರುಷನ ಬಳಿಗೆ ಹೋಗುತ್ತಾನೆ. ಪರಮಪುರುಷ ಮತ್ತು ಜೀವಿ ಗುಣಾತ್ಮವಾಗಿ ಒಂದೇ ಆಗಿದ್ದಾರೆ. ನೋಡಿ, ಕ್ವಾಲಿಟಿಯಲ್ಲಿ ಸೇಮ್. ಆತ್ಮ ಮತ್ತೆ ಆತ್ಮ ಕೂಡ ಸಚ್ಚಿದಾನಂದ, ಪರಮಾತ್ಮ ಕೂಡ ಸಚ್ಚಿದಾನಂದ. ಆದರೆ ನಾವು ಅಣು, ಭಗವಂತ ವಿಭು. ಇಬ್ಬರು ಪುರುಷನೆಂದೇ ಲಕ್ಷಣ ನಿರೂಪಿಸಲಾಗಿದೆ. ದೇವೋತ್ತಮ ಪುರುಷನಲ್ಲಿ ಮತ್ತು ಜೀವಿಯಲ್ಲಿ ಇಬ್ಬರಲ್ಲೂ ಪುರುಷ ಲಕ್ಷಣವೂ ಇದೆ. ಪುರುಷ ಲಕ್ಷಣ ಉಂಟಂತೆ. ಪುರುಷ ಅಂದ್ರೆ ಎಂಜಾಯರ್. ಅಲ್ಲಿ ನೋಡಿ, ಇಲ್ಲಿ ಹೇಳಿದ್ದಾರೆ ಪುರುಷ ಅಂದ್ರೆ ಭೋಗ್ತಾರ, ಎಂಜಾಯರ್. ಹಾಗೆ ಈ ಲಕ್ಷಣ ಉಂಟು. ಹಾಗೆ ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಎಂಜಾಯ್ ಮಾಡ್ಲಿಕ್ಕೆ. ಆದ್ರೆ ನಾವು ಎಂಜಾಯರ್ ಅಲ್ಲ, ನಾವು ಭಗವಂತನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗಬೇಕು. ಜೀವಿ ಮತ್ತು ಪರಮಪ್ರಭು ಇಬ್ಬರಲ್ಲಿಯೂ ಭೋಗಿಸುವ ಪ್ರವೃತ್ತಿ ಇರುತ್ತದೆ. ನಮ್ಮಲ್ಲಿ ಕೂಡ ಉಂಟು, ಭಗವಂತನಲ್ಲಿ ಕೂಡ ಉಂಟು. ವ್ಯತ್ಯಾಸವೆಂದರೆ ಭೋಗಿಸುವ ಪ್ರಮಾಣ ಮಾತ್ರ ಸಮಾನವಾಗಿಲ್ಲ. ದೇವೋತ್ತಮ ಪರಮಪುರುಷನಂತೆ ಜೀವಿಯು ಭೋಗ ಪ್ರಮಾಣದ ಸಮಾನ ಅನುಭವ ಹೊಂದಲಾರ. ಈಗ ಹೇಗಂದ್ರೆ ನಮ್ಗೆ ಈಗ ಒಂದು ಗುಲಾಬ್ ಜಾಮೂನ್ ತುಂಬಾ ಲೈಕ್ ಆಗ್ತದೆ, ನಾವೊಂದು 15 ತಿಂತೇವೆ, ನೆಕ್ಸ್ಟ್ ದಿವಸ ನಾವು ಉಪವಾಸ ಮಾಡಬೇಕು, ನಮಗೆ ಫುಲ್ ಎಂತ ಒಂದು ಫುಡ್ ಪಾಯ್ಸನಿಂಗ್ ಆಗ್ತದೆ, ಲೂಸ್ ಮೋಷನ್. ಲೂಸ್ ಮೋಷನ್ಗೆ ಉಪವಾಸ, ಆ ದಿವಸ ತಿನ್ಲಿಕ್ಕಿಲ್ಲ. ಭಗವಂತನಿಗೆ 15 ಅಂತ 15 ಕೋಟಿ ಗುಲಾಬ್ ಜಾಮೂನ್ ತಿನ್ಬಹುದು ಅವನಿಗೆ. ಹಾಗೆ ನಾವು ಎಂಜಾಯರ್ ಅಲ್ಲ, ಎಂಜಾಯರ್ ಕೃಷ್ಣ ಮಾತ್ರ. ಇಲ್ಲಿ ಪ್ರಭುಪಾದ ನೋಡಿ, ಶ್ರೀಮಂತ ಮತ್ತು ಬಡವನೊಂದಿಗೆ ಒಂದು ಹೋಲಿಕೆ ಮಾಡಬಹುದು. ಹಾಗೆ ನಾವು ಬಡವರು, ಕೃಷ್ಣ ಶ್ರೀಮಂತ. ಭೋಗಿಸುವ ಪ್ರವೃತ್ತಿ ಇಬ್ಬರಲ್ಲಿಯೂ ಇದೆ. ಶ್ರೀಮಂತನಲ್ಲಿ ಕೂಡ ಉಂಟು, ಬಡವನಲ್ಲಿ ಕೂಡ ಉಂಟು. ಆದರೆ ಶ್ರೀಮಂತನಷ್ಟೇ ಪ್ರಮಾಣದಲ್ಲಿ ಬಡವನು ಭೋಗಿಸಲಾರ. ಆ ಪ್ರಮಾಣದಲ್ಲಿ ಭೋಗಿಸ್ಲಿಕ್ಕೆ ಆಗುವುದಿಲ್ಲ. ಬಡವನು ತನ್ನ ಅಪೇಕ್ಷೆಗಳನ್ನು ಶ್ರೀಮಂತನ ಇಚ್ಛೆಯೊಂದಿಗೆ ಹೊಂದಾಣಿಸಿಕೊಂಡಾಗ ಬಡವ ಮತ್ತು ಶ್ರೀಮಂತರಲ್ಲಿ ಅಥವಾ ಚಿಕ್ಕ ಮತ್ತು ದೊಡ್ಡ ಮನುಷ್ಯರಲ್ಲಿ ಸಹಕಾರ ಉಂಟಾಗ ಹಾಗೆ ನಾವು ಸಹಕಾರ ಅಂದ್ರೆ ಓಕೆ, ಇವತ್ತು ನಾವು ಡಿಸೈಡ್ ಮಾಡಬೇಕು, ಇವತ್ತು ಒಳ್ಳೆ ದಿವಸ, ನಾನು ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡ್ಲಿಕ್ಕೆ ಹೋಗುದಿಲ್ಲ, ನಾನು ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗ್ತೇನೆ. ಯಾಕೆ ನಾವು ಬಡವ, ಕೃಷ್ಣ ಶ್ರೀಮಂತ. ಅಲ್ಲಿ ನೋಡಿ, ಶ್ರೀಮಂತನ ಇಚ್ಛೆಯೊಂದಿಗೆ, ನಮ್ಮ ಇಚ್ಛೆ ಅಲ್ಲ, ಹೊಂದಾಣಿಸಿಕೊಂಡಾಗ ಬಡವ ಮತ್ತು ಶ್ರೀಮಂತರಲ್ಲಿ ಅಥವಾ ಚಿಕ್ಕ ಮತ್ತು ದೊಡ್ಡ ಮನುಷ್ಯರಲ್ಲಿ ಸಹಕಾರ ಉಂಟಾದಾಗ ಭೋಗವು ಸಮಾನವಾಗಿ ಹಂಚಿಕೆ ಆಗುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್. ಹೇಗೆ ಅಂದ್ರೆ, ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಕೃಷ್ಣಸ್ ಎಂಜಾಯ್ಮೆಂಟ್, ಇಂಡಿಪೆಂಡೆಂಟ್ಲಿ ಯು ಕಾಂಟ್ ಎಂಜಾಯ್. ಅದು ಭಕ್ತಿ ಯೋಗದಂತೆ ಪುರುಷಂ ಪ್ರಜೇತ್. ಜೀವಿಯು ಭಗವದ್ ರಾಜ್ಯವನ್ನು ಪ್ರವೇಶಿ ಪರಮಪ್ರಭುವಿಗೆ ಸುಖ ನೀಡುತ್ತಾ ಅವನೊಂದಿಗೆ ಸಹಕರಿಸಿದಾಗ ಅವನು ದೇವೋತ್ತಮ ಪರಮಪುರುಷನಂತೆ ಅದೇ ಸೌಲಭ್ಯವನ್ನು ಅಥವಾ ಅಷ್ಟೇ ಸಂತೋಷವನ್ನು ಭೋಗಿಸ್ತಾನೆ. ಹಾಗಾಗಿ ಫುಲ್ ಎಂತ ಹೇಳುವಂಥದ್ದು, ಎಂತ ವರ್ಡ್ ಅದು ಕೇಳುವಂಥದ್ದು, ಸರ್ಟನ್ ವರ್ಡ್, ಆ ಸೀಕ್ರೆಟ್ ಇರುವಂಥದ್ದು ಇದು ಪಾಯಿಂಟ್. ಎಂತ ಸೀಕ್ರೆಟ್? ಭಗವಂತನ
ಒಟ್ಟಿಗೆ ನಾನು ಭಗವಂತನ ಎಂಜಾಯ್ಮೆಂಟ್ ಭಾಗಿಯಾಗ್ತೇನೆ. ಇದನ್ನು ಯಾವಾಗ ನಾವು ತಿಳಿತೇವೆ ಆಗ ಪಾಸ್ ನಾವು. ಆಗ ನಾವು ಭಗವತ್ ಸಾಮ್ರಾಜ್ಯಕ್ಕೆ ಪ್ರವೇಶಿಸಿ ಅಲ್ಲಿ ಕೂಡ ನಾವು ಅವನ ಎಂಜಾಯ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ. ಸುಖ ನೀಡುದ ನೋಡಿ. ಹಾಗಾಗಿ ನಮ್ಮ ಜೀವನ ಇರುವಂಥದ್ದು ಭಗವಂತನಿಗೆ ಸುಖ ನೀಡಲಿಕ್ಕೆ, ನಾವು ಇಂಡಿಪೆಂಡೆಂಟ್ ಆಗಿ ಸುಖ ಪಡೀಲಿಕ್ಕೆ ಅಲ್ಲ. ಅವನೊಂದಿಗೆ ಸಹಕರಿಸಿದಾಗ ಅವನು ದೇವೋತ್ತಮ ಪರಮೇಶ್ವರನಂತೆ ಅದೇ ಸೌಲಭ್ಯವನ್ನು ಅಥವಾ ಅಷ್ಟೇ ಸಂತೋಷವನ್ನು ಭೋಗಿಸ್ತಾನೆ. ಈಗ ಡ್ಯೂಟೀಸ್ ದೇ ಆರ್ ಎಂಜಾಯಿಂಗ್ ದಿ ಮೋಸ್ಟ್. ಯಾಕೆ? ಬಿಕಾಸ್ they don't want to independently enjoy. They want to participate in Krishna's enjoyment. When you are participating in Krishna's enjoyment, you will enjoy the most. ತುಂಬಾ ನಾವು ಎಂಜಾಯ್ಮೆಂಟ್ ಮಾಡ್ತೇವೆ ಆಗ. ಆದ್ರೆ ಪಾಯಿಂಟ್ ಎಂತಂದ್ರೆ ನಾವು ಭಗವಂತನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗುವಂಥದ್ದು, ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡೋದಲ್ಲ. ನೆಕ್ಸ್ಟ್, ತದ್ವಿರುದ್ಧವಾಗಿ ಜೀವಿಯು ದೇವೋತ್ತಮ ಪರಮಪುರುಷನನ್ನು ಅನುಕರಿಸಿ ಭೋಗಿಸಲು ಬಯಸಿದಾಗ ನೋಡಿ, ಎಸ್ ಕೃಷ್ಣ ಎಂಜಾಯ್ ಮಾಡ್ತಾನೆ. ಕೃಷ್ಣ 16,108 ಈ ಎಂತ ಹೇಳುವಂಥದ್ದು ಅವರನ್ನು ಮದುವೆ ಆಗಿದ್ದಾನೆ, ಗೋಪಿಯರನ್ನು. ನಾನು ಕೂಡ ಆಗ್ತೇನೆ. ಇಲ್ಲ, ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಿದ, ನಾನು ಕೂಡ ಎತ್ತೇನೆ. ಆಗುವುದಿಲ್ಲ. ಕೃಷ್ಣ ಮಾಡಿದಾಗ ನಮಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಪ್ರಭುಪಾದ ಹೇಳ್ತಾರೆ ಅದು ಮಾಯೆ ನೋಡಿ, ಅದನ್ನೇ ಮಾಯೆ. ಹಾಗೆ ನಾವೀಗ ಮಾಯೆಯಲ್ಲಿದ್ದೇವೆ. ವಿ ಆರ್ ಇನ್ ಮಾಯಾ. ಅವನನ್ನು ಅದು ಭೌತಿಕ ವಾತಾವರಣ ನೀಡುತ್ತದೆ ನೋಡಿ. ಯಾವಾಗ ನಿಮಗೆ ಈ ಥಾಟ್ ಬರ್ತದೆ, ನಾವು ಮಾಯೆಯಲ್ಲಿದ್ದೇವೆ, ಭೌತಿಕದಲ್ಲಿ ಇರ್ತೇವೆ. ಪರಮ ಪ್ರಭುವಿನೊಂದಿಗೆ ಜೀವಿಯು ಸಹಕರಿಸದೆ ತಾನೇ ಭೋಗಿಸಲು ಬಯಸಿದಾಗ ಪ್ರಾಪಂಚಿಕ ಜೀವನದಲ್ಲಿ ತೊಡಗುತ್ತಾನೆ. ಪ್ರಾಪಂಚಿಕ ಅಂದ್ರೆ ಭೌತಿಕ, ಇದರಲ್ಲಿ ತೊಡಗುತ್ತೇನೆ ಅಂದ್ರೆ ಎಸ್ ನಾನು ಭೋಗಿಸ್ತೇನೆ. ಅವನು ದೇವೋತ್ತಮ ಪರಮೇಶ್ವರನೊಂದಿಗೆ ತನ್ನ ಭೋಗವನ್ನು ಹೊಂದಾಣಿಸಿಕೊಂಡ ಕೂಡಲೇ ಆಧ್ಯಾತ್ಮಿಕ ನಿರತನಾಗುತ್ತೆ ನೋಡಿ. ಇಮಿಡಿಯೇಟ್ ನಮಗೆ ಸ್ಪಿರಿಚುವಲ್ ವರ್ಲ್ಡ್ ಇದು ಟಿಕೆಟ್ ಬರ್ತದೆ. ಇಮಿಡಿಯೇಟ್ ಯಾವಾಗ ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ನಾನು ಭಾಗಿಯಾಗ್ತೇನೆ, ಸ್ಪಿರಿಚುವಲ್ ವರ್ಲ್ಡ್ ಇಂದ ಟಿಕೆಟ್ ಬರ್ತದೆ. ಈಗ ನಾವು ಡಿಸೈಡ್ ಮಾಡ್ಬೇಕು, ಎಸ್ ನಮ್ಗೆ ಯಾವುದು ಸ್ಪಿರಿಚುವಲ್ ವರ್ಲ್ಡ್ ಟಿಕೆಟ್ ಬೇಕಾ, ಎಂತ ಬೇಕು? ಎಸ್ ಯಾರು ಹೇಳ್ತೀರಿ? ನಮ್ಗೆ ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡ್ಬೇಕಲ್ಲ, ಸ್ಪಿರಿಚುವಲ್ ವರ್ಲ್ಡ್ ಟಿಕೆಟ್ ಬೇಕಾ, ಎಂತ ಬೇಕು? ಟಿಕೆಟ್ ಬೇಕಿದ್ರೆ ಕಷ್ಟಪಡ್ಬೇಕು. ಎಸ್ ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗಬೇಕು. ಇಂಡಿಪೆಂಡೆಂಟ್ ಆಗಿ ನಾವು ಎಂಜಾಯ್ ಮಾಡೋದಲ್ಲ. ಎಸ್ ಆಧ್ಯಾತ್ಮಿಕ ಜೀವನದಲ್ಲಿ ನಿರತನಾಗುತ್ತಾನೆ. ಒಂದು ಉದಾಹರಣೆಯನ್ನು ಕೊಡಬಹುದು. ಸ್ವತಂತ್ರವಾಗಿ ದೇಹದ ವಿವಿಧ ಅವಯವಗಳು ಜೀವನವನ್ನು ಅನುಭವಿಸಲಾರದು. ಪೂರ್ಣದೇವನಿಗೆ ಅವು ಸಹಕರಿಸಬೇಕು ಮತ್ತು ಹೊಟ್ಟೆಗೆ ಆಹಾರ ಒದಗಿಸಬೇಕು. ಹಾಗೆ ಮಾಡುವುದರಿಂದ ಶರೀರದೊಂದಿಗೆ ದೇಹದ ಎಲ್ಲ ಬೇರೆ ಬೇರೆ ಭಾಗಗಳು ಸಹಕರಿಸಿ ಸಮಾನವಾಗಿ ಭೋಗಿಸ್ತವೆ. ನಾನು ನಿಮಗೆ ಹೇಳಿದ್ದೇನೆ, ಹೊಟ್ಟೆಗೆ ಕೊಡಬೇಕು. ಅದು ಅಚಿಂತ್ಯ ಭೇದಾಭೇದ, ಏಕಕಾಲದ ಏಕತ್ವ ಮತ್ತು ಭಿನ್ನತೆ ದರ್ಶನವಾಗಿದೆ. ಪರಂಬ್ರಭುವಿಗೆ ವಿರುದ್ಧವಾಗಿ ಜೀವಿಯು ಭೋಗಿಸಲಾರದು. ಭಕ್ತಿಯೋಗ ಅಭ್ಯಾಸದಿಂದ ಅವನು ಭಗವಂತನಿಗೆ ತನ್ನ ಚಡವೆಯನ್ನು ಹೊಂದಾಣಿಸಿಕೊಳ್ಳಬೇಕು. ಯೋಗ ಪ್ರಕ್ರಿಯೆ ಅಥವಾ ಭಕ್ತಿಯೋಗ ಪ್ರಕ್ರಿಯೆಗಳೊಂದರ ಮೂಲಕ ದೇವೋತ್ತಮ ಪರಮಪುರುಷನನ್ನು ಸಮೀಪಿಸಬೇಕೆಂದು ಇಲ್ಲಿ ಹೇಳಲಾಗಿದೆ. ಯೋಗ ಮತ್ತು ಭಕ್ತಿಯೋಗಗಳ ನಡುವೆ ವಾಸ್ತವವಾಗಿ ಯಾವ ಅಂತರವೂ ಇಲ್ಲ ನೋಡಿ. ಈಗ ಯಾವುದು ಹಠಯೋಗ ಮತ್ತು ಭಕ್ತಿಯೋಗ ಯಾವ ಅಂತರ ಇಲ್ಲ. ಏಕೆಂದ್ರೆ ಎರಡ ಗುರಿ ವಿಷ್ಣು ಆಗಿದ್ದಾನೆ. ಈಗ ಅಷ್ಟಾಂಗ ಯೋಗದಲ್ಲಿ ಲಾಸ್ಟಿಗೆ ಸಮಾಧಿಯಾರಿ ಅಲ್ಲಿ ಆಗಲಿಕ್ಕೆ ವಿಷ್ಣು. ಈಗ ಭಕ್ತಿಯೋಗದಲ್ಲಿ ಕೂಡ ಕೃಷ್ಣನಲ್ಲಿ ನಾವು ಸಮಾಧಿ ಆಗ್ಲಿಕ್ಕೆ, ಅಂದ್ರೆ ಸಮಾಧಿ ಆಗುದಂದ್ರೆ ಅವನ ಸೇವೆಯಲ್ಲಿ ತೊಡಗಲಿಕ್ಕೆ ಪೂರ್ತಿ. ಆದ್ರೆ ಆಧುನಿಕ ಕಾಲದಲ್ಲಿ ಯಾವುದೇ ಶೂನ್ಯ ಮತ್ತು ನಿರಾಕಾರ ಗುರಿಯಾಗಿರಿಸಿಕೊಂಡು ಯೋಗ ಪ್ರಕ್ರಿಯೆಯನ್ನು ಉತ್ಪಾದನೆ, ಅಂದ್ರೆ ಎಲ್ಲ ಧ್ಯಾನ ಸೆಂಟರ್ಸ್ ಅವ್ರು ಹೇಳುವಂತಿದೆ ಶೂನ್ಯ ಮತ್ತು ನಿರಾಕಾರ. ಇದು ಟೋಟಲಿ ಬೋಗಸ್. ಪ್ರಭು ವಿಷ್ಣುವಿನ ಸ್ವರೂಪದ ಧ್ಯಾನ ನಿಜವಾಗಿ ಯೋಗ. ಪ್ರಮಾಣಭೂತ ನಿರ್ದೇಶನದ ಪ್ರಕಾರ ನಿಜವಾಗಿ ಯೋಗಾಭ್ಯಾಸ ಮಾಡಿದರೆ ಯೋಗ ಮತ್ತು ಭಕ್ತಿಯೋಗದ ನಡುವೆ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಹಾಗಾಗಿ ಅಷ್ಟಾಂಗ ಯೋಗ ಮತ್ತೆ ಭಕ್ತಿ ಯೋಗದ ಯಾವ ವ್ಯತ್ಯಾಸ ಇಲ್ಲ, ಯಾವಾಗ ನಾವು ನಮ್ಮ ಗುರಿ ವಿಷ್ಣು ಆಗಿರಬೇಕು. ಎಸ್ ಹರೇ ಕೃಷ್ಣ. ವಂಚಕಲ್ಪತರು ವಿಶ್ವ ಕೃಪಾ ಸಿಂಧು ವಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಯ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ದಾಮೋದರ ಓಕೆ 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 ದಾಮೋದರ ಅಷ್ಟಕ. ಎಸ್ ಎಸ್ ದಾಮೋದರ ಅಷ್ಟಕ ಹೇಳುವ. ಓಕೆ ಮರ್ತೋಯ್ತು ನಾನೀಗ. ಧನ್ಯವಾದ, ಥ್ಯಾಂಕ್ಸ್ ನೆನ್ಪು ಮಾಡಿದ್ದಕ್ಕೆ. ನಮಾಮೀಶ್ವರಂ ಅಲ್ಲ ಈಗ ಹಾಕಬೇಕು.
ಚಿದಾನಂದರೂಪಂ ಲಸತ್ಕುಂಡಲಂ ಕುಲೇಬ್ರಾಜಮಾನಂ ಯಶೋದಾಭಿಯೋ ಲೋಕ ಲಾದದಮಾನಂ. ಎಸ್, ಹರೇ ಕೃಷ್ಣ. ನಾನು ಹೇಳಿದ ನಂತರ ಹೇಳಿ. ಎಸ್, ಹರೇ ಕೃಷ್ಣ. ಓಕೆ, ಫಸ್ಟ್ ನಾನು ಹೇಳ್ತೇನೆ ಮತ್ತೆ ನೀವು ಹೇಳಿದ್ರಿ. ಎಸ್, ಹರೇ ಕೃಷ್ಣ. ನಮಾಮೀಶ್ವರಂ ಸ ಚಿದಾನಂದರೂಪಂ ಲಸತ್ಕುಂಡಲಂ ಗೋಕುಲೇ ಬ್ರಾಜಮಾನಂ. ಎಸ್. ಈ ರಾಗ ನಿಮ್ಗೆ ಗೊತ್ತು? ಯಾರಿಗೆ ಗೊತ್ತಿಲ್ವಾ? ಯಾರಿಗೆ ಗೊತ್ತು ನಾನು ಹೇಳುವಂತ ರಾಗ? ಓಕೆ, ಹಾಗಾದ್ರೆ ನಾನು ಒಂದೊಂದು ಸೆಂಟೆನ್ಸ್ ಹೇಳ್ತೇನೆ, ನಾನು ಹೇಳುವ ರಾಗದಲ್ಲಿ ಹೇಳಿ. ಅದು ಹೇಳಿ. ಓಕೆ, ಹಾ. ನಮಾಮೀಶ್ವರಂ ಸ ಚಿದಾನಂದರೂಪಂ. ಎಸ್. ಲಸತ್ಕುಂಡಲಂ ಗೋಕುಲೇ ಬ್ರಾಜಮಾನಂ. ಯಶೋದಾಭಿಯೋ ಲೋಕ ಲಾದದಮಾನಂ. ಪರಾಮೃಷ್ಟಂ ಅತ್ಯಂತೋ ತೋ ಧೃತ್ಯ ಗೋಪ್ಯ. ಸುದಂತ ಮುಹುರ್ನೇತ್ರ ಯುಗ್ಮಾಮೃಜಂತಂ. ಕರಂಬೋಜಯೋಗ್ಮೇನ ಸಾತಂಕನೇತ್ರಂ. ಮೋಹಶ್ವಾಸಕಂಪ ತ್ರಿರೇಖಾಕಕಂಠ. ದಾಗ್ರೈವಂ ದಾಮೋದರಂ ಭಕ್ತಿಬದ್ಧಂ. ದೃಕ್ಸ್ವಲೀಲಾಭಿರ್ ಆನಂದ ಕುಂಡೇ. ಘೋಷಂ ನಿಮಜ್ಜಂತಂ ಆಖ್ಯಾಪಯಂತಂ. ತದೀಯೇಷಿತಜ್ಞೇಷು ಭಕ್ತಿರ್ಜಿತತ್ವಂ. ಪುನಃ ಪ್ರೇಮತಸ್ತಂ ಶತಾವೃತಿ ವಂದೇ. ಪರಂ ದೇವ ಮೋಕ್ಷಂ ನ ಮೋಕ್ಷಂ ವದಿಂ ವಾ. ಅಚಾನ್ಯಂ ವರೇಶಾದಪೀಹ. ಇದಂ ತೇ ವಪುರ್ನಾಥ ಗೋಪಾಲಬಾಲಂ. ಸದಾ ಮೇ ಮನಸ್ಯ ನೋಡಿ ರತ್ನ ಅವರೇ, ನೀವು ನಾನು ಹೇಳಿದ ಮೇಲೆ ಇದು
ಎಂತಂದ್ರೆ ನಾನು ಹೇಳುವಾಗ ಹೇಳ್ಬೇಡಿ, ದಯವಿಟ್ಟು ನೀವು ಹೇಳ್ಬೇಡ. ಇದಂ ತೇ ಮುಖಾಂಬೋಜಂ ಅತ್ಯಂತ ನೀಲೆ ನೋಡಿ, ದಯವಿಟ್ಟು ನಿಮ್ದು ಎಂತ ಮಿಸ್ಟೇಕ್ ಉಂಟು. ರತ್ನ ಅವರೇ, ನೀವು ಹೇಳಲಿಕ್ಕೆ ಹೋಗ್ಬೇಡಿ, ದಯವಿಟ್ಟು ನೀವು ಮ್ಯೂಟ್ ಮಾಡಿ. ಓಕೆ, ಒಂದು ನಿಮಿಷ. ರತ್ನ ಅವರೇ ಮ್ಯೂಟ್ ಮಾಡಿ, ಯಾಕೆಂದ್ರೆ ನಿಮ್ದು ಎಂಥದ್ದು ನೆಕ್ಸ್ಟ್ ನಾನು ಹೇಳುವಾಗ ಬರ್ತದೆ. ಎಂಥದ್ದು ನಿಮ್ದು ಅಲ್ಲಿ ಇಂಟರ್ನೆಟ್ ಮಿಸ್ಟೇಕ್ ಇರಬೇಕು. ಓಕೆ, ನೀವು ಮ್ಯೂಟ್ ಮಾಡಿ ಇಡಿ, ಮ್ಯೂಟ್ ಮಾಡಿ ನೀವು ಹೇಳಿ ಅಲ್ಲಿ ಅದರಲ್ಲಿ. ಓಕೆ. ಇದಂ ತೇ ಮುಖಾಂಬೋಜಂ ಅತ್ಯಂತ ನೀಲೆ ಋತಂ ಕುಂತಲೆ ಸ್ನಿಗ್ಧ ರಕ್ತೇಶ್ಚ ಗೋಪ್ಯ ಮೋಹೋಶುಂಭಿತಂ ಬಿಂಬ ರಕ್ತಾಧರಂ ಮೇ ಅನಸ್ಯಾವಿರಸ್ತಾಲಂ ಲಕ್ಷಾಲಾಭ್ಯೆ ನಮೋ ದೇವ ದಾಮೋದರ ಅನಂತ ವಿಷ್ಣು ಪ್ರಸಿದ್ಧ ಪ್ರಭೋ ದುಃಖ ಜಲಾಬ್ಧಿಮಗ್ನಂ ಕೃಪಾ ದೃಷ್ಟಿ ವೃಷ್ಯಾತಿ ದೀನಂ ಬತಾನೋ ಗಣೇಶ ಮಾಮಾಜ್ಞಂ ಏದಾಕ್ಷಿ ದೃಶ್ಯ ಕುಬೇರಾತ್ಮಜೌ ಬದ್ಧ ಮೂರ್ತೈವ ಯದ್ವಾತ್ ಕಾಮೋಚಿತೌ ಭಕ್ತಿ ಬಾಜೌ ಕೃತೌ ಚ ತಥಾ ಪ್ರೇಮ ಭಕ್ತಿಂ ಸ್ವಕಾಮೇ ಪ್ರಯಚ್ಛ ಶೀಘ್ರಹೋ ಮೇಸ್ತಿ ದಾಮೋದರೇಹ ನಮಸ್ತೆಸ್ತು ಧಾಮ್ನೆ ಸ್ಫುರದೀಪ್ತಿ ಧಾಮ್ನೆ ನಮಸ್ತೆಸ್ತು ಧಿಯೋದರಾಯತ ವಿಶ್ವಸ್ಯ ಧಾಮ್ನೆ ನಮೋ ರಾಧಿಕಾಯ ತ್ವದೀಯ ಪ್ರಿಯಾಯ ನಮೋ ರಾಧಿಕಾಯ ತ್ವದೀಯ ಪ್ರಿಯಾಯ ನಮೋ ಅನಂತ ಲೀಲಾಯ ದೇವಾಯ ತುಭ್ಯಂ ಒಬ್ಬೊಬ್ರು ಓದ್ಬೋದೇ? ಓದ್ಲಾ ಗುರುಜಿ? ಓದಿ. ನಿತ್ಯ ಜ್ಞಾನದ ರೂಪಿಯಾದ ಸರ್ವೋನ್ನತ ಪ್ರಭು ದಾಮೋದರನೇ ನೀರಿನ ಆಕಾರದ ಕುಂಡಲಗಳು ಅವನ ಕಿವಿಯಲ್ಲಿ ತೂಗುತ್ತಿದೆ. ಗೋಕುಲದ ದಿವ್ಯ ಕ್ಷೇತ್ರದಲ್ಲಿ ಅವನು ಶೋಭಿಸುತ್ತಿದ್ದಾನೆ. ತಾಯಿ ಯಶೋದೆಯು ಮೊಸರು ಕಡಿಯುತ್ತಿದ್ದ ಮಡಿಕೆಯನ್ನು ಒಡೆದು ನೇತು ಹಾಕಿದ್ದ ಪಾತ್ರೆಯಿಂದ ಬೆಣ್ಣೆಯನ್ನು ಕದ್ದ ತಪ್ಪಿಗಾಗಿ ಹೆದರಿ ತನ್ನನ್ನು ಕಟ್ಟಿ ಹಾಕಿದ್ದ ಮರದ ಒರಳಿನಿಂದ ಓಡಲೆತ್ನಿಸಿ ಹಿಂದಿನಿಂದ ಇನ್ನೂ ವೇಗವಾಗಿ ಓಡಿ ಬಂದ ತಾಯಿ ಯಶೋದೆಯ ಕೈಗೆ ಅವನು ಸಿಕ್ಕನು. ಧನ್ಯವಾದ. ತಾಯಿಯ ಕೈಯಲ್ಲಿ ಬೆತ್ತವನ್ನು ನೋಡಿ ಅವನು ಮತ್ತೆ ಮತ್ತೆ ಅಳುತ್ತಿದ್ದಾನೆ. ತಾವರೆಯಂತ ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿದ್ದಾನೆ. ಅವನ ಕಣ್ಣುಗಳಲ್ಲಿ ಹೆದರಿಕೆ ತುಂಬಿದೆ. ಶಂಖದಂತೆ 3 ರೇಖೆಗಳನ್ನು ಗೊಂಡಿರುವ ಅವನ ಕಂಠವನ್ನು ಅಲಂಕರಿಸಿರುವ ಮುತ್ತಿನ ಹಾರವು ಅವನು ಅಳುತ್ತಾ ರೇಖೆಗಳನ್ನು
ವೇಗವಾಗಿ ಉಸಿರಾಡುತ್ತಿರುವ ಕಾರಣದಿಂದಾಗಿ ಕಂಪಿಸುತ್ತದೆ. ಯಾರ ಹೊಟ್ಟೆಯನ್ನು ಹಗ್ಗದಿಂದಲ್ಲದೆ ತಾಯಿಯು ಶುದ್ಧ ಪ್ರೇಮದಿಂದ ಬಂಧಿಸಲಾಗಿದೆಯೋ ಆ ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಇಂತಹ ಬಾಲ ಲೀಲೆಗಳಿಂದ ಅವನು ಗೋಕುಲದ ನಿವಾಸಿಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸುತ್ತಿದ್ದಾನೆ. ತನ್ನ ಸರ್ವೋನ್ನತ ವೈಭವದ ಅರಿವಿನಲ್ಲಿ ತಲ್ಲೀನರಾಗಿರುವ ಭಕ್ತರಿಗೆ ಯಾರು ಶುದ್ಧ ಪ್ರೇಮ ಭಕ್ತಿಯಿಂದ ಕೂಡಿದ್ದಾರೆಯೋ, ಯಾರು ಭಯ ಮತ್ತು ಗೌರವಗಳ ಎಲ್ಲಾ ಪರಿಕಲ್ಪನೆಗಳಿಂದ ಮುಕ್ತರಾಗಿದ್ದಾರೆಯೋ ಅಂತಹ ಭಕ್ತರು ಮಾತ್ರವೇ ತನ್ನನ್ನು ಗೆಲ್ಲಬಲ್ಲರು ಎಂಬುದನ್ನು ತೋರಿಸಿಕೊಡುತ್ತಿದ್ದಾನೆ. ಪ್ರಭು ದಾಮೋದರನಿಗೆ ಅಧಿಕವಾದ ಪ್ರೀತಿಯಿಂದ 100 ಸಾವಿರಾರು ಸಲ ನಮಸ್ಕಾರ ಮಾಡುತ್ತೇನೆ. ಧನ್ಯವಾದಗಳು ಪ್ರಭುಜಿ. ಪ್ರಭು, ಸಮಸ್ತ ವರಗಳನ್ನು ಅನುಗ್ರಹಿಸಲು ನೀನು ಸಮರ್ಥನಾಗಿದ್ದರೂ ನಾನು ಸಾಯುಜ್ಯ ಮೋಕ್ಷವನ್ನಾಗಲಿ ಅತ್ಯುನ್ನತ ನಿತ್ಯ ವೈಕುಂಠ ವಾಸವನ್ನಾಗಲಿ ಅಥವಾ ಭಕ್ತಿಯ 9 ಬಗೆಗಳಿಂದ ಪಡೆಯಬಹುದಾದ ಬೇರೆ ಯಾವುದೇ ವರವನ್ನಾಗಲಿ ಬೇಡುವುದಿಲ್ಲ. ಪ್ರಭುವೇ, ವೃಂದಾವನದ ಬಾಲಗೋಪಾಲನ ನಿನ್ನ ಈ ದಿವ್ಯ ರೂಪವು ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ ಎಂದಿಷ್ಟು ಮಾತ್ರ ಬೇಡುತ್ತೇನೆ. ಹಾಗಲ್ಲದೆ ಬೇರೆ ಯಾವ ವರದಿಂದ ನನಗೆ ಏನು ಪ್ರಯೋಜನ? ಪ್ರಭುವೇ, ಕೆಂಪು ಛಾಯೆಯಿಂದ ಕೂಡಿದ ಗರಿ ಗುಂಗುರುಗಳಿಂದ ಆವೃತವಾದ ನಿನ್ನ ಮುಖ ಕಮಲವನ್ನು ತಾಯಿ ಯಶೋದೆಯು ಮತ್ತೆ ಮತ್ತೆ ಚುಂಬಿಸುತ್ತಾಳೆ. ನಿನ್ನ ತುಟಿಗಳು ಬಿಂಬ ಫಲದಂತೆ ಕೆಂಪಾಗಿವೆ. ನಿನ್ನ ಮುಖ ಕಮಲದ ಈ ಸುಂದರ ದೃಶ್ಯವೇ ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ. ಇತರ ಸಾವಿರಾರು ವರಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಹರೇ ಕೃಷ್ಣ. ದೇವೋತ್ತಮ ಪ್ರಭುವೇ, ನಿನಗೆ ನಮಸ್ಕರಿಸುತ್ತೇನೆ. ದಾಮೋದರನೇ, ಅನಂತನೇ, ವಿಷ್ಣುವೇ, ಒಡೆಯನೇ, ನನ್ನ ಪ್ರಿಯ ಪ್ರಭುವೇ, ನನ್ನ ಮೇಲೆ ಕೃಪೆ ತೋರಿಸು. ನಿನ್ನ ಈ ಕೃಪಾ ದೃಷ್ಟಿಯನ್ನು ಬೀರಿ ಪ್ರಾಪಂಚಿಕ ದುಃಖಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಈ ಅಜ್ಞಾನಿಯಾದ ಮೂರ್ಖನನ್ನು ಉದ್ಧರಿಸು. ನನ್ನ ದೃಷ್ಟಿಗೆ ಗೋಚರನಾಗು. ಪ್ರಭು ದಾಮೋದರನೇ, ಕುಬೇರನ 2 ಮಕ್ಕಳಾದ ಮಣಿಗ್ರೀವ ಮತ್ತು ನಳಕುವವರನ್ನು ನಾರದ ಮುನಿಯ ಶಾಪದಿಂದ ನೀನು ಹಗ್ಗದಿಂದ ಒರಳಿಗೆ ಕಟ್ಟಲ್ಪಟ್ಟ ಮಗುವಿನ ರೂಪದಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅವರನ್ನು ಮಹಾಭಕ್ತರನ್ನಾಗಿ ಮಾಡಿದೆ. ಇದೇ ರೀತಿಯಲ್ಲಿ ನಿನ್ನ ಪ್ರೇಮ ಭಕ್ತಿಯನ್ನು ನನಗೆ ನೀಡು. ಅದು ಒಂದಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ ಇಲ್ಲ. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗಕ್ಕೆ ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡುತ್ತೇನೆ. ನಿನ್ನ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು ಪ್ರಭು. ಶ್ರೀ ಶ್ರೀ ದಾಮೋದರ ಅಷ್ಟಕಂ ಕೀ ಜೈ. ದಾಮೋದರ ಮಾಸ ಕೀ ಜೈ. ಪ್ರಭುಪಾದ